ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಬಂತ ನೋಡಿ. ಮಾತಾಜಿ ಫುಲ್ ಸ್ಕ್ರೀನ್ ಆಗಿಲ್ಲ ಮಾತಾಜಿ. ಹರೇ ಕೃಷ್ಣ. ಅಧ್ಯಾಯ ಅಂದ್ಮೇಲೆ ಭಕ್ತಿ ಯೋಗ ಅಥವಾ ಭಕ್ತಿ ಸೇವೆ. ಭಗವಂತನನ್ನ 12ನೇ ಅಧ್ಯಾಯ ಬಹಳ ಚಿಕ್ಕ ಅಧ್ಯಾಯ ಆದ್ರೂ ಕೂಡ ಅದರಲ್ಲಿ ತಿಳಿಯುವಂಥದ್ದು ಬಹಳ ವಿಚಾರಗಳನ್ನ ನಮ್ಗೆ ದಿನನಿತ್ಯದಲ್ಲಿ ಯಾವ ರೀತಿ ಭಗವಂತನನ್ನ ಪೂಜಿಸಬೇಕು, ಯಾವ ರೀತಿಯಲ್ಲಿ ಭಗವಂತನ ಭಕ್ತಿಯನ್ನ ಹಂತ ಹಂತವಾಗಿ ನಾವು ಮೇಲೆ ತಗೊಂಡು ಹೋಗ್ಬಹುದು, ನಾವ್ ಇಂಪ್ರೂವ್ಮೆಂಟ್ಸ್ ನ ಮಾಡ್ಕೋಬಹುದು. ಈಗ 10ನೇ ಅಧ್ಯಾಯದವರೆಗೂ ಸಂಶಯ ಇದ್ದಂತಹ ಅರ್ಜುನ ಏನ್ ಮಾಡ್ತಾನೆ, 10ನೇ ಅಧ್ಯಾಯ 10ನೇ ಶ್ಲೋಕ ಬರೋಷ್ಟೊತ್ತಿಗೆ ಪರಮಾತ್ಮ, ಪರಂಧಾಮ, ಪರಮ ಪುರುಷ, ಪುರುಷೋತ್ತಮನೇ, ಈ ನಿನ್ನ ಬಗ್ಗೆ ಅಸಿತ, ವ್ಯಾಸ ಇವರೆಲ್ಲ ಎಲ್ಲಾ ಹೇಳ್ತಿದ್ರು, ಆದ್ರೆ ಈಗ ನಿನ್ನಿಂದನೇ ಸಾಕ್ಷಾತ್ ಅದನ್ನ ನಾನು ತಿಳ್ಕೊಳ್ತಾ ಇದ್ದೇನೆ, ಹಾಗಾಗಿ ನನಗೆ ಮನದಟ್ಟಾಗಿದೆ ಅಂತ ಹೇಳಿ ತಾನು ನಿರ್ಧಾರವನ್ನ ಮಾಡಿದ ನಂತರ ಆಯ್ತು, ನನಗೆ ನಿರ್ಧಾರ ಆಯ್ತು, ಭಗವಂತನೇ ಎಲ್ಲ ಅಲ್ಟಿಮೇಟ್, ಭಗವಂತ ಬಿಟ್ಟು ಇನ್ನೇನು ಇಲ್ಲ ಅಂತ ನನಗೆ ಅರ್ಥ ಆದ್ಮೇಲೆ ಇನ್ನ ಅರ್ಥ ಮಾಡ್ಕೊಳ್ದೇ ಇರೋರಿಗೆ ಪ್ರಶ್ನೆಗಳನ್ನ ಕೇಳಿ ಅವರ ಒಂದು ನಿರ್ಧಾರವನ್ನ ಬದಲಾಯಿಸ್ಬೇಕು, ಅಥವಾ ಭಗವಂತನಲ್ಲಿ ಅವರ ಮನಸ್ಸನ್ನ ನಿಲ್ಲಿಸ್ಬೇಕು. ಭಗವಂತನೇ ಎಲ್ಲ, ನಾನ್ ಹೇಗೆ ನಂಬಿದ್ದೇನೆ, ನಾನ್ ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ, ಹಾಗೆ ಯಾರು ನಂಬ್ಲಿಲ್ವೋ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ, ಹೌದು ನಾನ್ ನಂಬಿದ್ದೇನೆ, ಆದ್ರೂ ಕೂಡ ನನಗೆ ನಿನ್ನ ವಿಶ್ವರೂಪ ದರ್ಶನವನ್ನ ತೋರಿಸು ಅಂತ ಹೇಳಿ ವಿಶ್ವರೂಪವನ್ನ ಭಗವಂತನ ಒಂದತ್ರ ಆ ಒಂದು ರಿಕ್ವೆಸ್ಟ್ ಮೂಲಕ ಭಗವಂತನ ಒಂದು ವಿಶ್ವರೂಪವನ್ನ ಅವರು ತೋರಿಸಿದ್ರು. ಅದರ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದೇನಂದ್ರೆ ಎಲ್ಲವೂ ಭಗವಂತನೊಳಗಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಂಡು, ಈಗ ಎಲ್ಲವೂ ಭಗವಂತನೊಳಗೆ ಇರೋದಾದ್ರೆ 12ನೇ ಅಧ್ಯಾಯದಲ್ಲಿ ಭಕ್ತಿ ಸೇವೆ. ಈಗ ಇನ್ನ ಒಂದು ರೀತಿಯಾದಂತಹ ಪ್ರಶ್ನೆ ಅರ್ಜುನನಿಗೆ ಇಲ್ಲಿ ಬರ್ತಾ ಇದೆ, ಏನಪ್ಪಾ ಅದು, ನಾನು ಈ ಅಧ್ಯಾಯದಲ್ಲಿ ಏನೇನಿದೆ ಅಂತಂದ್ರೆ ಮೊದಲಿಗೆ ಏನೇನೆಲ್ಲ ಕಲಿತೀವಿ. ಓಕೆ, ಈ ಭಕ್ತಿ ಯೋಗದಲ್ಲಿ ಭಗವಂತನ ಬಗ್ಗೆ ಯಾವ್ಯಾವ ಹಂತದಲ್ಲಿ ಯಾವ ಹಂತಕ್ಕೆ ನಮ್ಮನ್ನ ತಗೊಂಡೋಗುತ್ತೆ, ನಿರಾಕಾರ ಅಥವಾ ಸಾಕಾರ ಭಗವಂತನನ್ನ ನಾವು ಶೂನ್ಯ ರೂಪದಲ್ಲಿ ಪೂಜೆ ಮಾಡಿದ್ರೆ ಹೇಗೆ, ಅಥವಾ ಭಗವಂತನ ಡಿಟಿ ಸಾಕಾರ ರೂಪದಲ್ಲಿ ನಾವು ಪೂಜಿಸಿದ್ರೆ ಯಾವ ರೀತಿಯಲ್ಲಿ ಅದು ಸರಿ ಅನ್ನುವಂಥದ್ದು. ನಂತರ ಮನಸ್ಸನ್ನು ಭಕ್ತಿಯಲ್ಲಿ ಹೇಗೆ ತಗೊಂಡ್ ಬರ್ಬೇಕು, ನಂತರ ಆ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ನನ್ನ ಕೈಯಲ್ಲಿ, ಹಾಗಾದ್ರೆ ಭಗವಂತನಿಗೋಸ್ಕರ ಕೆಲಸ ಮಾಡು ಅಂತ ಭಗವಂತ ಹೇಳ್ತಾನೆ. ಅದು ಮಾಡ್ಲಿಕ್ಕಾಗ್ಲಿಲ್ವಾ, ನೀನು ಮಾಡೋ ಎಲ್ಲ ಕೆಲಸವನ್ನ ನನ್ನ ಕೆಲಸದಲ್ಲಿ ತೊಡಗಿಸ್ಕೋ, ಅದೆಲ್ಲ ನನಗೆ ಬಿಟ್ಟು ಬಿಡು ಅಂತ ಹೇಳ್ತಾರೆ. ನಂತರ ಅದು ಆಗ್ಲಿಲ್ಲ ಅಂತಂದ್ರೆ ಜ್ಞಾನವನ್ನ ಪಡೆದುಕೋ, ವೇದಗಳನ್ನ ಅಧ್ಯಯನ ಮಾಡು, ಹಂತವಾಗಿ ಅಂದ್ರೆ ನಿಧಾನ. ಭಕ್ತಿ ಮಾಡುವಂಥದ್ದು ತುಂಬಾ ಸ್ಪೀಡ್, ಇನ್ನು ಉಳಿದವಂಥದ್ದೆಲ್ಲ ಸ್ವಲ್ಪ ಹಂತವಾಗಿ ಹೋಗುವಂಥದ್ದು, ಸ್ವಲ್ಪ ಕಷ್ಟ ಆಗುವಂಥದ್ದು. ಹೀಗೆ ಹಂತವಾಗಿ ನಾವು ಭಗವಂತನನ್ನ ತಿಳಿಯುವಂಥದ್ದು ಇವತ್ತು 12ನೇ ಅಧ್ಯಾಯ. ಹಾಗಾದ್ರೆ ಏನಿದೆ 12ನೇ ಅಧ್ಯಾಯದಲ್ಲಿ ನಾವಿವತ್ತು ತಿಳಿಯೋಣ. ಜೈ ಶ್ರೀಲ ಪ್ರಭುಪಾದ್. ಶ್ರೀಲ ಪ್ರಭುಪಾದ್ ಕಿ ಜೈ. ಅರ್ಜುನ ವಾಚ ಏವಂ ಸತತ ಯುಕ್ತ ಹೇ ಭಕ್ತಂ ಸ್ವಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಂ ಕೇ ಯೋಗ ವಿತ್ತಮ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು. ಈಗ ಅರ್ಜುನ ಒಪ್ಪಿಕೊಂಡ ಅಲ್ಟಿಮೇಟ್ ಕೃಷ್ಣ ಬಿಟ್ಟು ಬೇರೆ ಏನೂ ಇಲ್ಲ ಅಂತ. ಅದನ್ನ ಯಾವ ರೀತಿಯಲ್ಲಿ ಸಾಬೀತು ಮಾಡ್ಕೊಳ್ತಾ ಇದ್ದಾನೆ ಅಂದ್ರೆ, ಯಾವ ರೀತಿಯಲ್ಲಿ ಸಕಾರ ರೂಪದಲ್ಲಿ ಮಾಡಿದ್ರೆ ನಿನಗೆ ಒಳ್ಳೇದಾ, ಅಥವಾ ನಿನ್ನನ್ನ ಶೂನ್ಯ ರೂಪದಲ್ಲಿ ಪೂಜೆ ಮಾಡ್ತಾರಲ್ವಾ, ದೇವರೇ ಇಲ್ಲ, ದೇವರಿಗೆ ಆಕಾರ ಇಲ್ಲ ಅಂತಾರಲ್ಲ, ಆ ರೀತಿ ನಿನ್ನನ್ನ ಆರಾಧನೆ ಮಾಡಿದ್ರೆ ಅದು ಸರಿನಾ, ಯಾವ ರೀತಿಯಲ್ಲಿ. ಇಲ್ಲಿ ನಿರಾಕಾರವಾದಿಯನ್ನ ಅಂದ್ರೆ ಶೂನ್ಯವಾಗಿ ಪೂಜಿಸುವಂತದನ್ನ ರಿಜೆಕ್ಟ್ ಮಾಡ್ತಾನೆ, ಬೇಡ ಅಂತ ಹೇಳ್ಕೊತಿದ್ದಾನೆ. ಆದರೆ ತಾನು ಸಾಕಾರ ರೂಪದಲ್ಲಿ ಭಗವಂತನ ಆರಾಧನೆಯನ್ನ ಮಾಡ್ತಿರೋದನ್ನ ತಾನು ಕರೆಕ್ಟ್ ಆಗಿದ್ದೀನಾ ಇಲ್ವಾ ಅನ್ನೋದನ್ನ ಇನ್ನು ದೃಢೀಕರಣ ಮಾಡ್ಕೊಳ್ತಾ ಇದ್ದಾನೆ. ಆ ದೃಢ ಮಾಡ್ಕೊಳ್ಳೋದ್ರ ಮೂಲಕ ನಮಗೂ ದೃಢಪಡಿಸುವಂತಹ ಪ್ರಶ್ನೆಯನ್ನ ಅರ್ಜುನ ಕೇಳ್ತಾ ಇದ್ದಾನೆ. ಇಲ್ಲಿ 2 ರೀತಿಯಾದಂತಹ ಭಕ್ತರನ್ನ ನಾವು ನೋಡ್ಬಹುದು. ಆಧ್ಯಾತ್ಮಿಕವಾದಿಗಳಂತ ನೋಡ್ಬೋದು, ಭಕ್ತರಲ್ಲ ಆಧ್ಯಾತ್ಮಿಕವಾದಿಗಳು. ಮೊದಲನೇದು ಸಕಾರ ರೂಪ ರೀತಿಯಲ್ಲಿ ಭಗವಂತನನ್ನ ಪೂಜೆ ಮಾಡುವಂಥದ್ದು, ಭಗವಂತನ ವಿಗ್ರಹವನ್ನ, ಭಗವಂತನ ಒಂದು ರೂಪವನ್ನ, ಭಗವಂತನ ಫೋಟೋಗಳನ್ನ ಏನು ನಾವೆಲ್ಲ ಪೂಜೆ ಮಾಡ್ತಾ ಇದೀವಿ, ನಾವೆಲ್ಲ ಸಕಾರವಾದಿಗಳು, ಭಕ್ತಿ ಯೋಗಿಗಳು ಅಂತ ಕರೀತಾರೆ.
ಶೂನ್ಯವಾದಿಗಳು ಅದನ್ನ ನಿರಾಕಾರವಾದಿಗಳು ಅಂತಂದ್ರೆ ಏನು ಇಲ್ಲ, ನಿರಾಕಾರ, ಭಗವಂತ ಬಿಂದು, ಭಗವಂತ ಶೂನ್ಯ, ಭಗವಂತ ಸೊನ್ನೆ, ಈ ರೀತಿಯಲ್ಲಿ ಪೂಜೆ ಮಾಡುವಂತದ್ದು. ಇದನ್ನ ಏನ್ ಹೇಳ್ತಾರೆ? ನಿರಾಕಾರವಾದಿಗಳು ಅಂತ ಹೇಳ್ತಾರೆ. ಸಕಾರವಾದಿಗಳು ಭಗವಂತನನ್ನ ನೇರವಾಗಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ಅಥವಾ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ, ಭಗವಂತನ ಅವರ ಯಾರು ಭಕ್ತರ ಇಬ್ಬರ ಒಂದು ಸಂಬಂಧ ಅದು ನೇರವಾಗಿರುತ್ತೆ. ಆದರೆ ನಿರಾಕಾರವಾದಿಗಳದ್ದು ಅದು ಭಗವಂತನಿಗೆ ನೇರವಾಗಿ ಇಲ್ಲದಿರುವಂತಹ ಒಂದು ಸಂಬಂಧ. ಅವ್ರು ಏನ್ ಮಾಡ್ತಾರೆ? ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನೇತಿ, ಈ 3 ಹಂತಗಳನ್ನ ದಾಟಿ ಆ ಭಗವಂತನ ಹತ್ರ ಬರ್ಬೋದು, ಬರದೆ ಕೂಡ ಇರಬಹುದು. ಅವರು ಪ್ರಪಾತಕ್ಕೆ ಬೀಳುವಂತಹ ಚಾನ್ಸಸ್ ಇರುತ್ತೆ. ಆದ್ರೆ ಭಕ್ತನಾದವನ್ ಏನ್ ಮಾಡ್ತಾನೆ? ಬ್ರಹ್ಮೇತಿಯಲ್ಲೇ ಇರ್ತಾನೆ. ನಾನು ಭಕ್ತಿ ಯೋಗಕ್ಕೆ ಬಂದಿದ್ದೇನೆ ಅಂದ ತಕ್ಷಣ ಅವನ್ ಏನ್ ಮಾಡ್ತಾನೆ? ಭಕ್ತಿ ಯೋಗದಿಂದ ಡೈರೆಕ್ಟ್ ಭಗವಂತನಿಗೆ ಕನೆಕ್ಟ್ ಆಗಿರ್ತಾನೆ. ಇವ್ರದ್ದು ಹಾಗಲ್ಲ, ನಿಧಾನ ಪ್ರಗತಿ ಮಾಡ್ಕೊ ಬರ್ಬೇಕು. ಆದ್ರೆ ನಿಧಾನ ಗತಿಯಲ್ಲಿ ಬರ್ಬೇಕಾದ್ರೆ ಎಲ್ಲಾದ್ರೂ ಪ್ರಪಾತಕ್ಕೆ ಒಳಗಾಗುವಂತದ್ದು ಕೂಡ ಅವರಿಗೆ ಅವಕಾಶಗಳು ಜಾಸ್ತಿ ಇರುತ್ತೆ. ಇದ್ರಲ್ಲಿ ಭಕ್ತಿ ಅತ್ಯುನ್ನತವಾದದ್ದು ಅಂತ ನಾವು ಇಲ್ಲಿ ತಿಳಿಬಹುದು. ನಾವು ಇದನ್ನ ಸೂರ್ಯನ ಒಂದು ಬೆಳಕಿಗೆ, ಅದು 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಸೂರ್ಯನಿಂದ ಹೊರಹೊಮ್ಮುವ ಬೆಳಕೆ ಸೂರ್ಯ ಅಲ್ಲ, ಸೂರ್ಯ ಇದ್ದದ ಕಾರಣ ಆ ಬೆಳಕು ಬರ್ತಾ ಇದೆ ಅಂತ. ಆದ್ರೆ ನಿರಾಕಾರವಾದಿಗಳು ಆ ಬೆಳಕನ್ನೇ ಭಗವಂತ ಅಂತ ಹೇಳಿ ಅದೇ ಒಂದು ಬ್ರಹ್ಮ ಅನ್ನುವಂಥದ್ದು ಅದೇ ಒಂದು ಅಲ್ಟಿಮೇಟ್ ಅಂತ ಅನ್ಕೊಳ್ತಾರೆ. ಅದು ತಪ್ಪು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಯ್ಯಾವೇಶ ಮನೋಯೇಮಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತ ತೇ ಮೇ ಯುಕ್ತ ತಮಾಮತಃ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಇಲ್ಲಿ ಭಗವಂತ ಹೇಳುತ್ತಿರುವಂತ ವಾಕ್ಯ ಏನು ಅಂತಂದ್ರೆ, ಯಾರು ಸಕಾರ ರೂಪದಲ್ಲಿ, ವಿಗ್ರಹ ರೂಪದಲ್ಲಿ, ತೈಲಚಿತ್ರಗಳ ರೂಪದಲ್ಲಿ ಅಥವಾ ಡಿಟೀಸ್ ಅಂತ ಹೇಳ್ತಾರೆ. ನಾವು ವಿಗ್ರಹಗಳಂತ ಹೇಳೋದಕ್ಕಿಂತ ಡಿಟೀಸ್ ಅಂತ ಕರಿಬೇಕು. ನಾವು ದೇವರನ್ನ ವಿಗ್ರಹಗಳಂತ ಕರಿಬಹುದು. ವಿಗ್ರಹಗಳು ಅಂತಂದ್ರೆ ಈ ಗಾಂಧಿ ಅಥವಾ ಸುಭಾಷ್ ಚಂದ್ರ ಬೋಸ್ ಅವರುಗಳನ್ನೆಲ್ಲ ಮಾಡಿರ್ತಾರಲ್ಲ ವಿಗ್ರಹ ರೂಪದಲ್ಲಿ, ಅವರಿಗೆ ವಿಗ್ರಹ ರೂಪಗಳು ಅಂತ ಹೇಳುವಂಥದ್ದು. ನಾವು ಭಗವಂತನನ್ನ ಡಿಟಿ ರೂಪದಲ್ಲಿ ನೋಡ್ಬೇಕು. ಡಿಟಿ ವರ್ಷಿಪ್ ಯಾವಾಗ ಆ ಸಕಾರವಾದಿಗಳು, ಭಕ್ತಿ ಯೋಗಿಗಳು ಅವರು ಏನ್ ಮಾಡ್ತಾರೆ? ಭಗವಂತನ ಒಂದು ನೇರವಾಗಿ ಅವರು ಸೇವೆಯನ್ನ ಮಾಡಲಿಕ್ಕಿರುವಂತದ್ದು ಮಾರ್ಗ. ಅದು ಭಗವಂತನೇ ಅಲ್ಲಿ ಆ ಡಿಟಿಯಲ್ಲಿ ಇದ್ದಾನೆ ಅನ್ನುವಂತಹ ಒಂದು ಕಲ್ಪನೆ. ನಾವು ಅಚಿಂತ್ಯ ಭೇದ ತತ್ವ ನಾವು ನೋಡಿದ್ವಲ್ಲ, ಅಚಿಂತ್ಯ ಭೇದ ತತ್ವದಲ್ಲಿ ಭಗವಂತ ಎಲ್ಲೂ ಇದ್ದಾನೆ. ಆ ಭಗವಂತ ದೂರದಲ್ಲಿದ್ರು ಆ ಒಂದು ಚಮ್ಮರ ಹೇಗೆ ಹೇಳ್ತಾನೆ, ನಾರದ ಬಂದು ಹೇಳ್ತಾನೆ, ನಿನ್ನ ಭಗವಂತ ಏನ್ ಮಾಡ್ತಿದ್ದಾನೆ, ಸಣ್ಣ ಒಂದು ಸೂಜಿಯ ಹೋಲಲ್ಲಿ ಆ ಒಂದು ಆನೆಯನ್ನ ತೂರಿಸ್ತಿದ್ದಾರೆ ಅಂತಂದಾಗ ಅವನು ಏನ್ ಹೇಳ್ತಾನೆ? ಹೌದು ಹೌದು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಕೃಷ್ಣ ಪರಮಾತ್ಮ ಆ ಒಂದು ಆನೆಯನ್ನೇನು ಇಡೀ ಬ್ರಹ್ಮಾಂಡವನ್ನೇ ತೋರಿಸಬಹುದು. ಭಕ್ತನಾದವನಿಗೆ ಅವನ ಕ್ವಾಲಿಫಿಕೇಶನ್, ಅವನ್ ಏನ್ ಮಾಡ್ತಿದ್ದಾನಲ್ಲ, ಅವನ ನಾಲೆಡ್ಜ್, ಭಗವಂತನನ್ನ ಅರ್ಥ ಮಾಡ್ಕೊಂಡಿರೋ ಹಾಗೆ ಭಗವಂತನನ್ನ ನಾವ್ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಭಗವಂತ ಆ ಒಂದು ಡಿಟಿಯಲ್ಲೂ ಇದ್ದಾನೆ, ಭಗವಂತ ನಾವು ಪೂಜಿಸುವಂತ ತೈಲ ಚಿತ್ರದಲ್ಲಿದ್ದಾನೆ, ಭಗವಂತನನ್ನ ನಾವು ಯಾವ ರೀತಿಯಲ್ಲೂ ಕೂಡ ನಾವು ಪೂಜೆಯನ್ನ ಮಾಡಬಹುದು. ಅವನ ನೇರ ಸಂಬಂಧವನ್ನ ನಾವು ಸ್ಥಾಪನೆ ಮಾಡ್ಕೊಳ್ಳೋ ಮೂಲಕ ಅಲ್ಲಿ ಭಗವಂತನನ್ನ ಕಾಣ್ತಾ ಇರ್ತಾರೆ. ಯಾವ ರೀತಿ ಭಗವಂತನನ್ನ ಪೂಜಿಸುವುದು, ಭಗವಂತನನ್ನ ತಿಳಿಯುವುದಂತಂದ್ರೆ ನವವಿಧ ಭಕುತಿಗಳು ಅಂತ ಏನೆಲ್ಲ ಕೊಟ್ಟಿದ್ದಾರೆ. ನವವಿಧ ಭಕುತಿ ಶ್ರದ್ಧಾ, ಫಸ್ಟ್ ಶ್ರವಣಂ. ಆ ಶ್ರವಣಂ ಇಂದ ಪರೀಕ್ಷಿತ್ ಮಹಾರಾಜ 7 ದಿನಗಳ ಕಾಲ ಅವಕಾಶ ಇದೆ, ನಾನು ಸಾಯ್ತೇನೆ, 7 ದಿನಗಳಲ್ಲಿ ನಾನು ಯಾವ ರೀತಿಯಾದಂತಹ ಒಂದು ಭಗವಂತನ ಆರಾಧನೆಯನ್ನ ಮಾಡಿದ್ರೆ, ಯಾವ ರೀತಿಯಾದಂತಹ ಕ್ರಿಯೆಯನ್ನ ಮಾಡಿದ್ರೆ ನಾನು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ತಿಳಿದ ತಕ್ಷಣ ತನ್ನ ರಾಜ್ಯವನ್ನೆಲ್ಲ ಬಿಟ್ಟು ಏನ್ ಮಾಡ್ದ, ಶುಕಮುನಿಗಳ ಹತ್ರ ಹೋಗಿ ಬೆಳಗ್ಗಿಂದ ಅಂದ್ರೆ ಹಗಲು ರಾತ್ರಿ ಭಾಗವತಂನ ಕೇಳಿ, ಇನ್ನೇನ್ ತಕ್ಷಕ ಬಂದು ಅವನನ್ನ ಕಚ್ತಾನೆ ಅನ್ನೋ ಮೊದ್ಲು ಅವನ್ ಏನ್ ಮಾಡಿದ್ದ, ಭಗವದ್ಧಾಮಕ್ಕೆ ಹೊರಟೋಗಿದ್ದ. ಆದ್ರೆ ಅಲ್ಲಿ ಒಂದು ಕಾರಣವಾಗಬೇಕಾಗಿತ್ತು, ಅದು ಆಯ್ತು ಅಷ್ಟೇನೆ. ಅಂದ್ರೆ ಶ್ರವಣಂ ಒಂದು ಚೆನ್ನಾಗಿದ್ರೆ ಇನ್ನು ಎಲ್ಲ ನವವಿಧದಲ್ಲಿ ಅದು ಫಸ್ಟ್ ಸ್ಟೆಪ್. ನಾವ್ ಇವಾಗ ಆ ಫಸ್ಟ್ ಸ್ಟೆಪ್ ಅಲ್ಲಿ ನಾವೆಲ್ಲ ಇದೀವಿ. ಈಗೇನು ಸುಮಾರು 15 ದಿವಸಗಳಿಂದ ಇದನ್ನ ಕೇಳ್ಕೊಂಡ್ ಬರ್ತಾ ಇದ್ವಿ. 12 ದಿವಸ, ಇವತ್ತು 12 ದಿವಸದವರೆಗೂ ನಾವು ಶ್ರವಣವನ್ನ ಮಾಡ್ತಾ ಇದ್ವಿ. ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಆಲ್ರೆಡಿ ಇದ್ದೀವಿ. ಹೀಗೆ ಅದು ಮುಂದುವರಿತಾ ಹೋದಂಗೆ ಏನ್ ಮಾಡ್ಬೇಕು, ನಂತರ ಕೀರ್ತನೆಯನ್ನ ಮಾಡುವಂಥದ್ದು. ಶುಕ ಮುನಿ ಏನ್ ಮಾಡ್ತಾ ಇದ್ರು, ಸದಾ ಕಾಲ ಕೀರ್ತನೆಯನ್ನ ಮಾಡ್ತಾ ಇದ್ರು. ಅವರು ಭಗವಂತನನ್ನ ಆರಾಧನೆಯನ್ನ ಮಾಡ್ತಾ ಇದ್ರು. ಹಾಡ್ ಹೇಳುವ ಮೂಲಕ, ಕೀರ್ತನೆ ಮಾಡುವ ಮೂಲಕ, ಭಜನೆಯನ್ನ ಮಾಡುವ ಮೂಲಕ. ಈಗ ಅಸೋಸಿಯೇಷನ್ ಏನು
ಭಕ್ತರ ಒಂದು ಅಸೋಸಿಯೇಷನ್ ದೊರಕಿದಾಗ ಅಲ್ಲಿ ಕೀರ್ತನೆಗಳನ್ನ ನಾವು ಕೂಡ ಕೀರ್ತನೆಗಳನ್ನ ಮಾಡಬಹುದು. ನಂತರ ಸ್ಮರಣಂ, ಪ್ರಹ್ಲಾದ್ ಮಹಾರಾಜ ಯಾವಾಗ್ಲೂ ಎಲ್ಲಾ ಸಂದರ್ಭದಲ್ಲೂ ಆ ಭಗವಂತನನ್ನ ಸ್ಮರಣೆಯನ್ನ ಮಾಡ್ತಾ ಇದ್ದ. ಆ ರೀತಿಯಲ್ಲಿ ಕೂಡ ಭಗವಂತನನ್ನ ಭಕ್ತರು ಸ್ಮರಿಸ್ತಾ ಇರ್ತಾರೆ. ಏನೇ ಕೆಲಸ ಮಾಡ್ತಾರೆ, ಅಂಗಡಿಗೆ ಹೋಗ್ತಾ ಇದ್ರು, ತಿಂತಾ ಇದ್ರು, ಇನ್ನೊಬ್ರ ಹತ್ರ ಯಾರ ಹತ್ರ ಮಾತಾಡ್ತಾ ಇದ್ರು, ಜರ್ನಿ ಮಾಡ್ತಾ ಇದ್ರು, ಇನ್ನೊಂದೇನೋ ಕೆಲಸ ಮಾಡಿ ಸ್ಮರಣೆಯಲ್ಲಿ ಭಗವಂತ ನಿತ್ಯವೂ ನಮ್ಮ ಒಂದು ಮನಸ್ಸಿನಲ್ಲಿ ಅವನು ಯಾವಾಗ್ಲೂ ಇರ್ತಾನೆ. ಹಾಗೆ ಆ ಪ್ರಹ್ಲಾದ್ ಮಹಾರಾಜರು ಆ ಮುಕ್ತಿಯನ್ನ ಪಡೆದುಕೊಂಡ್ರು, ಭಗವಂತ ಸಾಕ್ಷಾತ್ಕಾರವನ್ನ ಪಡೆದುಕೊಂಡ್ರು. ನಂತರ 4ನೇದು ಲಕ್ಷ್ಮಿ ಪಾದ ಸೇವನೆ. ಅವಳು ಲಕ್ಷ್ಮಿ, ಎಲ್ಲಾರು ಲಕ್ಷ್ಮಿಯನ್ನ ಕೇಳ್ಕೊತಾರೆ, ಲಕ್ಷ್ಮಿ ಬೇಕು ಅಂತ. ಆದ್ರೆ ಲಕ್ಷ್ಮಿ ನಾರಾಯಣ ಬೇಕು ಅಂತ ಕೇಳ್ಕೊತಿರ್ತಾಳೆ. ಯಾವಾಗ್ಲೂ ಆ ಭಗವಂತನ ನಾರಾಯಣನ ಪಾದ ಸೇವೆಯನ್ನ ಮಾಡೋದ್ರಲ್ಲಿ ಅವಳು ಏನ್ ಮಾಡ್ತಾಳೆ, ಆ ಭಗವದ್ಧಾಮನ, ಆ ಭಗವಂತನ ದರ್ಶನವನ್ನು, ಭಗವಂತನ ಒಂದು ಸಾಕ್ಷಾತ್ಕಾರವನ್ನ ಆ ಲಕ್ಷ್ಮಿ ಮಾಡ್ಕೊತಾಳೆ. ಹಾಗೆ ಭಗವಂತನ ಸೇವೆ ನಮ್ಮ ಗುರುಗಳು ಹೇಳ್ತಾರೆ, ಸೇವೆ ಅನ್ನುವಂಥದ್ದು ತುಂಬಾ ಉತ್ತಮವಾದಂಥದ್ದು. ನಾವು ಸೇವೆ ಮಾಡ್ತಾ ಇದ್ರೆ ಆ ಸೇವೆಯೊಳಗೆ ನಮ್ಗೆಲ್ಲವೂ ಇದೆಲ್ಲ ಬರ್ತಾ ಇರುತ್ತೆ. ಸೇವೆ ಮಾಡಿದಾಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಆ ಒಂದು ಅಸೋಸಿಯೇಷನ್ ಅಲ್ಲಿ ಅದ್ರ ಬಗ್ಗೆನೆ ಮಾತುಕತೆ ನಡೀತಾ ಇರುತ್ತೆ. ಸೇವೆಯಲ್ಲಿ ಹೋದ್ರೆ ಎಲ್ಲ ಸಿಕ್ಬಿಡುತ್ತೆ. ನಂತರ ಪೃಥು ಮಹಾರಾಜ ಅರ್ಚನೆಯನ್ನ ಮಾಡುವ ಮೂಲಕ ಪೃಥು ಮಹಾರಾಜರು ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತಾರೆ. ವಂದನಂ ಅಕ್ರೂರ, ಅಕ್ರೂರ ಏನ್ ಮಾಡ್ತಿದೆ, ಹೆಜ್ಜೆಗೂ ಭಗವಂತನ ಒಂದು ಹೆಜ್ಜೆ ನಮಸ್ಕಾರ ಹೆಂಗ್ ಮಾಡ್ತಾರೆ ಹಾಗೆ ವಂದನ ಮಾಡ್ತಾ ಅಕ್ರೂರ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತಾರೆ. ನಂತರ ಸಾಕ್ಯಂ, ಸ್ನೇಹಿತನಾಗಿದ್ದು ಅರ್ಜುನ ಭಗವಂತನನ್ನ ನಂತರ ಗುರುವನ್ನಾಗಿ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಸಾಕ್ಯಂ ಅನ್ನುವಂಥದ್ದು ಸ್ನೇಹ ಭಾವ, ಅದರಲ್ಲಿ ಅರ್ಜುನ ಭಗವಂತನ ಜೊತೆಗೆ ಇದ್ದ, ಅಲ್ಲಿ ಭಗವಂತನ ಒಂದು ಸಾಕ್ಷಾತ್ಕಾರವನ್ನ ಮಾಡ್ಕೊಂಡ. ದಾಸ್ಯಂ, ಹನುಮಂತ ಶ್ರೀರಾಮನ ವಂಟ, ಶ್ರೀರಾಮ ಇದ್ರೆ ಹನುಮಂತ ಇದ್ದಂಗೆ, ಹನುಮಂತ ಇದ್ರೆ ಶ್ರೀರಾಮ ಇದ್ದಂಗೆ, ಅಷ್ಟು ಒಂದು ದಾಸ್ಯದ ಭಾವನೆಯಲ್ಲಿ ರೋಮದಲ್ಲಿ ರಾಮನಾಮ ಅನ್ನೋ ಹಾಗೆ ದಾಸನಾಗ್ಬಿಟ್ಟಿದ್ದ ಹನುಮಂತ. ಹಾಗೆ ದಾಸ್ಯ ಭಾವನೆಯಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದುಕೊಂಡಂತ ಹನುಮಂತ. ನಂತರ ಆತ್ಮನಿವೇದನ, ಅಸುರರ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಆ ಬಲಿ ಮಹಾಚಕ್ರವರ್ತಿ ಮಾತಿಗೆ ತಪ್ಪದೆ ಭಗವಂತ ಕೇಳಿದ ಒಂದು ಭಿಕ್ಷೆಗೆ ಆ ಬಲಿ ಮಹಾರಾಜ ತನ್ನನ್ನೇ ತಾನು ಆತ್ಮ ನಿವೇದನೆಯನ್ನ ಮಾಡ್ಕೊಂಡ. ಯಾರು ಅಲ್ಲ, ಬಲಿ ಚಕ್ರವರ್ತಿ ಯಾರು ಪ್ರಹ್ಲಾದ್ ಮಹಾರಾಜ್ ಇದಾರಲ್ಲ, ಅವರ ಮೊಮ್ಮಗ. ಅವರು ದೈತ್ಯರ ಒಂದು ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವರು ಒಂದು ಮಾತಿಗೆ ತಪ್ತಾ ಇರ್ಲಿಲ್ಲ. ಅವರು ಆತ್ಮ ಒಂದು ನಿವೇದನೆಯನ್ನ ಮಾಡ್ಕೊಂಡು ಭಗವಂತನನ್ನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರೋದು ಏನಂತಂದ್ರೆ, ಬಲಿ ಚಕ್ರವರ್ತಿ ಕೊಟ್ಟಿದ್ಮೇಲೆ ಪಾತಾಳಕ್ಕೆ ತುಳಿದ್ ಬಿಟ್ರು, ಆ ಪಾತಾಳಕ್ಕೆ ಹೋದ್ಮೇಲೆ ಬಲಿ ಚಕ್ರವರ್ತಿ ಹೋಗ್ಬಿಟ್ಟ ಅಂತ. ಅದಲ್ಲ, ನೀನ್ ಆತ್ಮ ನಿವೇದನ ಮಾಡ್ಕೊಂಡಿಯಲ್ಲ, ನಿನಗೆ ಇದಕ್ಕಿಂತ ಉನ್ನತವಾದದ್ದು ಕೊಡ್ತೀನಿ ಅಂತ ಹೇಳಿ ತುಳಿದಾಗ, ಭಗವಂತನ ಪಾದ ಸ್ಪರ್ಶ ಆದಾಗ ಅವನು ಇನ್ನ ಉನ್ನತವಾದಂತಹ ಲೋಕ, ಅಲ್ಲಿ ಒಂದು ಸಾಮ್ರಾಜ್ಯವನ್ನೇ ಕಟ್ಕೊಡ್ತಾರೆ. ಅದು ಕತೆ ಬೇರೆ ಇದೆ. ಆ ಸಾಮ್ರಾಜ್ಯದಲ್ಲಿ ಬಲಿ ಚಕ್ರವರ್ತಿ ಅಜರಾಮರವಾಗಿ ಅಲ್ಲಿ ಸಂತೋಷಗಳಿಂದ ಅವರು ಭಗವಂತನ ಸೇವೆಯನ್ನ ಮಾಡ್ಕೊಂಡಿರ್ತಾರೆ. ಅದು ನೆಕ್ಸ್ಟ್ ಇನ್ನೊಂದು ಸ್ಟೋರಿ. ಬಟ್ ಎಲ್ಲರಿಗೂ ಗೊತ್ತಿರೋದು, ಬಲಿ ಚಕ್ರವರ್ತಿ ಆ ಪಾದಕ್ಕೆ ತುಳಿದು ಅವನು ಪಾತಾಳಕ್ಕೆ ಹೋಗ್ಬಿಟ್ಟ ಪಾದದಿಂದ ಅಂತ. ಅದಲ್ಲ, ಅದು ಭಗವಂತನಿಗೆ ಯಾರು ತಮ್ಮನ್ನ ತಾವು ಅರ್ಪಿಸ್ಕೊಳ್ತಾರೋ ಭಗವಂತ ಅವ್ರನ್ನ ಯಾವತ್ತೂ ಬಿಡಲ್ಲ. ಅದಕ್ಕೆ ಹೇಳೋದು, ಒಂದು ಸ್ಟೆಪ್ ನಾವು ಮುಂದಿಟ್ರೆ ಭಗವಂತ 100 ಸ್ಟೆಪ್ ಭಗವಂತ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾನೆ ಅಂತ. ಹಾಗಾಗಿ ನವವಿಧ ಭಕ್ತಿಯಲ್ಲಿ ಭಗವಂತನನ್ನ ಆರಾಧನೆ ಹೀಗೆಲ್ಲ ನಾವು ಮಾಡಬಹುದು. ಅಥವಾ ನಮ್ಮ ಸಾಮಾನ್ಯವಾಗಿ ನಾವು ಮಾಡೋದು ಅಂತಂದ್ರೆ, ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದೇ ಆದ್ರೆ ನಾವು ಭಗವಂತನಿಗೆ ಹೂವ ಕಟ್ಟಬಹುದು, ಹಾರವನ್ನ ಮಾಡಿ ಹಾಕ್ಬಹುದು, ಭಗವಂತನಿಗೆ ಪ್ರಸಾದವನ್ನ ಹಾಕಬಹುದು, ಅದೇ ಪ್ರಸಾದವನ್ನ ಮಾಡಿ ನೈವೇದ್ಯವನ್ನ ಮಾಡಬಹುದು, ಅಥವಾ ಭಕ್ತರ ಸಹವಾಸದಲ್ಲಿ ಸೇರಿ ಭಜನೆ ಕ್ರಿಯೆಗಳನ್ನ ಮಾಡಬಹುದು, ಅಥವಾ ಜಪವನ್ನ ಮಾಡಬಹುದು. ಏನೇ ಒಂದು, ನೀವು ಅಂಗಡಿಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡು ಹೋಗ್ಬಹುದು. ಪ್ರತಿಯೊಂದರಲ್ಲೂ ಭಗವಂತನನ್ನ ನಾವು ಸ್ಮರಣೆ ಮಾಡ್ಲಿಕ್ಕೆ ಈ ಭಕ್ತಿ ಅನ್ನುವಂಥದ್ದು ಬಹಳ ನಮಗೆ ಉತ್ತಮವಾಗಿರುವಂತದ್ದು. ಹೇಗೆ ಭವಸಾಗರದಿಂದ ನಮ್ಮನ್ನ ದಡಕ್ಕೆ ಸೇರಿಸ್ಲಿಕ್ಕೆ ಇರುವಂತಹ ಯಾನ ಇದು, ದೋಣಿ ಇದು, ಅದನ್ನ ನಾವು ಬಳಕೆಯನ್ನ ಮಾಡ್ಕೊಂಡು ಆ ಭಗವಂತನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಿರಾಕಾರವಾದಿಗಳಿಗೆ ಇದು ಸಾಧ್ಯವ? ಸಪೋಸ್ ನಮ್ಗೆ ಏನೋ ಒಂದು ಸಣ್ಣ ಕಷ್ಟ ಬಂತು, ಏನೋ ಅಂದಿದ ತಕ್ಷಣ ನಾವೇನ್ ಮಾಡ್ತೀವಿ, ಪರಮಾತ್ಮ ನನ್ನನ್ನ ಕಾಪಾಡು, ಈ ಒಂದು ಕಷ್ಟದಿಂದ ಹೊರಗಡೆ ಬರುವಂತಹ ಶಕ್ತಿಯನ್ನ ನನಗೆ ಕೊಡು ಅಂತ ನಾವು ಕೇಳ್ಕೊತೀವಿ. ಆದ್ರೆ ನಿರಾಕಾರವಾದಿಗಳು ಯಾವ ರೀತಿ ಕೇಳ್ಕೊಳ್ಳೋದಕ್ಕೆ ಅವ್ರಿಗೆ ಆಧಾರ ಇರುತ್ತೆ ಅಂದ್ರೆ, ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಹಾಗಾದ್ರೆ ಅವ್ರು ಯಾರನ್ನ ಕೇಳ್ತಾರೆ? ಕೇಳೋದು ಬಹಳ ಕಷ್ಟ. ಅಂದ್ರೆ ಅವ್ರಿಗೆ ಒಂದು ಆಧಾರ ಇಲ್ಲ, ಇದು ಕಷ್ಟ ಆಗುತ್ತೆ. ಇಂದ್ರಿಯಗಳಿಗೆ ಎಟ್ಟುಕದಿರುವಂಥದ್ದು. ಅಂದ್ರೆ ನಮ್ಮ ಇಂದ್ರಿಯಗಳನ್ನೆಲ್ಲ ಹೇಗೆ ಅಂಬರೀಷ್ ಮಹಾರಾಜ ಭಕ್ತಿಯಲ್ಲಿ ತೊಡಗಿಸ್ಕೊಂಡಿದ್ದ, ಆದ್ರೆ ನಿರಾಕಾರವಾದಿಗಳು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ?
ಈ ಬೋನಿಗೆ ಹಾಕಿರುವಂತಹ ಹುಲಿಯ ಹಾಗೆ ಅವರ ಒಂದು ಇಂದ್ರಿಯಗಳು ಕಾಯ್ತಾ ಇರುತ್ತೆ. ಯಾವಾಗ ನಾನು ಹೊರಗಡೆ ಬರ್ತೀನಿ ಅಂತ ಅದ್ ಹೇಗೆ ಕಾಯ್ತಾ ಇರುತ್ತೋ ಇಂದ್ರಿಯಗಳು ಕೂಡ ಹಾಗೆ ಕಾಯ್ತಾ ಇರುತ್ತೆ. ಆಗ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ? ಪತನ ಹೊಂದುತ್ತೀವಿ. ಆದ್ರೆ ಭಕ್ತಿಯಲ್ಲಿರುವಂತವನು ಸದಾಕಾಲ ಅವನ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸೋ ಕಾರಣ ಅವನಿಗೆ ಯಾವುದೇ ಅಪಾಯ ಇಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆದ್ರಿಂದ ಸಕಾರ ರೂಪದಲ್ಲಿ ಯಾರು ನಿರ್ಧಾರಾಗುತ್ತಾರೋ ಅವ್ರು ಅತ್ಯಂತ ಪರಿಪೂರ್ಣರು ಅಂತ ಭಗವಂತನ ಇಲ್ಲಿ ಹೇಳಿಕೆ. ये त्वक्षरमनिर्देशम् अव्यक्तं पर्युपासते सर्वत्रागमचिन्त्यं च कूटस्थामचलध्रुवं संनियमेन्द्रियग्रामं सर्वत्र समबुद्धयः ते प्राप्तवन्ति मामेव ಸರ್ವಭೂತಾ ಹಿತೇ ರತಃ. ಅವ್ಯಕ್ತವಾದದ್ದು, ಇಂದ್ರಿಯಗಳನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆಗೆ ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನೇ ಸೇರುತ್ತಾರೆ. ಯಾರು ಇಂದ್ರಿಯಗಳನ್ನೆಲ್ಲ ಭಗವಂತನ ಒಂದು ಕಾರ್ಯದಲ್ಲಿ ತೊಡಗಿಸಿ ಭಗವಂತನೇ ಎಲ್ಲದಕ್ಕೂ ಕಾರಣ ಅಂತ ಹೇಳಿ ಅವನ ಎಲ್ಲಾ ಒಂದು ಯೋಚನೆಗಳನ್ನು ಎಲ್ಲಾ ಒಂದು ಕಾರ್ಯಗಳನ್ನು ಪ್ರತಿಯೊಂದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ ನಂತರ ಅವನೇನ್ ಮಾಡ್ತಾನೆ? ಎಲ್ಲಾನು ಒಂದೇ ರೀತಿಯಲ್ಲಿ ನೋಡ್ತಾನೆ. ಅವನಿಗೆ ಹೊರಗಡೆ ಒಳಗಡೆ ಎರಡು ಬೇರೆ ಭೇದ ಗೊತ್ತಾಗೋದಿಲ್ಲ. ಎಲ್ಲರಲ್ಲೂ ಭಗವಂತನೇ ಇದ್ದಾನೆ, ಎಲ್ಲರಲ್ಲೂ ಪರಮಾತ್ಮ ಕಾಣಿಸ್ತಿರ್ತಾನೆ. ಅದು ಪ್ರಾಣಿ ಆಗಿರ್ಬಹುದು, ಮನುಷ್ಯ ಆಗಿರ್ಬಹುದು, ಯಾರೇ ಆಗಿರ್ಬೋದು. ಅವನು ಏನ್ ಮಾಡ್ತಾನೆ? ಅವರನ್ನ ಭಗವಂತ ಯಾರಲ್ಲೂ ದ್ವೇಷ ಭಾವನೆ ಇಟ್ಕೊಳ್ಳಲ್ಲ. ಹಾಗೇನಾಗತ್ತೆ? ಅವನಿಗೆ ಇನ್ನ ಯಾವುದೇ ಆದಂತಹ ಶೇಷ ಭಾಗ ಉಳ್ಕೊಂಡಿರಲ್ಲ. ಅಂದ್ರೆ ಅವನೆಲ್ಲದರಲ್ಲೂ ಪರಿಪೂರ್ಣನಾಗಿರ್ತಾನೆ. ಅಂತವನೇನ್ ಮಾಡ್ತಾನೆ? ಕೊನೆಗ್ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ನಾನಿಲ್ಲಿ ನೀನು ಬೇರೆ, ನಿನ್ನ ಜಾತಿ ಬೇರೆ, ನೀನು ಪ್ರಾಣಿ, ನೀನು ಮನುಷ್ಯ, ನೀನ್ ಕಪ್ಪಗಿದ್ಯಾ, ನೀನು ಬೆಳ್ಳಗಿದ್ಯಾ, ಇನ್ನೊಂದು ಅಪೋದ, ನೀನ್ ಆ ದೇಶದವನು, ನಾನ್ ಈ ದೇಶದವನು ಎಲ್ಲ ಹಾಕೊಂಡಿದ್ದು ಕಲ್ಮಶಗಳನ್ನ ತುಂಬಿಕೊಂಡು ಇಲ್ಲ ನಾನು ಪೂಜೆ ಮಾಡ್ತೀನಿ ಅಂತಂದ್ರೆ ಅದು ಭಗವಂತನಿಗೆ ಆಗುತ್ತಾ? ಆಗತ್ತೆ. ಯಾವಾಗ ಆಗತ್ತಂದ್ರೆ ಭಗವಂತನೇ ಒಂದು ಸಕಾರ ರೂಪದಲ್ಲಿ ಭಗವಂತನ ಒಂದು ಇಚ್ಛೆ ಅಂತೆ ನಾನು ಸಕಾರ ರೂಪದಲ್ಲಿ ಭಗವಂತನ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ನಾನು ಯಾವಾಗ ಅಸೋಸಿಯೇಷನ್ ಮಾಡ್ತೀನಿ, ಗುರುಗಳು ಕೊಟ್ಟಿರುವಂತಹ 4 ನಿಯಂತ್ರ ತತ್ವಗಳನ್ನ ಪಾಲನೆ ಮಾಡ್ತೀನಿ, ಅಥವಾ ಭಗವದ್ಗೀತೆಯನ್ನ ಓದ್ತೀನಿ, ನಂತರ ಪ್ರಸಾದವನ್ನೇ ತಿಂತೀನಿ, ಈ ರೀತಿಯಾದಂತಹ ಒಂದು ಕಾರ್ಯಗಳನ್ನ ಮಾಡ್ಕೊ ಬರ್ತಾ ಇದ್ರೆ ತಂತಾನಾಗೆ ಅರ್ಥ ಆಗುತ್ತೆ. ಒಂದು ಮಾಡ್ಬೇಕಾಗಿರೋದು ಏನಂತಂದ್ರೆ ಭಗವಂತನಿಗೆ ಶರಣಾಗುವುದಷ್ಟೇ. ನೀನ್ ಹೇಗಾದ್ರೂ ಮಾಡು, ಭಗವಂತನಿಗೆ ಶರಣಾಗ್ಬೇಕು. ಭಗವಂತನನ್ನ ಸಕಾರ ರೂಪದಲ್ಲಿ ನೀನು ಪೂಜಿಸಬೇಕು. ಆ ಸಕಾರ ರೂಪದಲ್ಲಿ ನಿನ್ನ ಒಂದು ಕ್ರಿಯೆ ಏನಿದೆಯಲ್ಲ ಅದು ನಡ್ಕೊಂಡು ಹೋಗ್ತಾ ಇದ್ದಂಗೆ ನಿನಗೆ ಎಲ್ಲವೂ ನಿನಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಭಗವಂತ ಇಲ್ಲಿ ಹೇಳ್ತಿದ್ದಾರೆ. ಆಗ ಅರ್ಥ ಆದಾಗ ಏನಾಗುತ್ತೆ? ನಾವು ಭಗವದ್ಧಾಮಕ್ಕೆ ಹೋಗ್ತೀವಿ. ಪರಮ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹಾಧಾರಿಗಳಿಗೆ ಬಹಳ ಕಷ್ಟ. ಈ ನಿರಾಕಾರವಾದಿಗಳಿಗೆ ಈ ಭಗವಂತನ ಪ್ರೀತಿ ಮಾಡೋದು ಬಹಳ ಕಷ್ಟ. ಯಾಕಂತಂದ್ರೆ ನಾನೆಲ್ಲ ಹೋಗಿ ತಪಸ್ ಮಾಡ್ತಾ ಕೂತ್ಕೊಳ್ತೀನಿ ಅಂತಂದ್ರೆ ಈ ಪ್ರಕೃತಿ ಏನ್ ಮಾಡುತ್ತೆ? ಚಳಿ, ಗಾಳಿ, ಮಳೆ, ಸೆಕೆ ಎಲ್ಲದಕ್ಕೂ ಈ ದೇಹ ತಟ್ಕೊಳ್ಳುವಂತಹ ಶಕ್ತಿ ಅವ್ರಿಗೇನಿಲ್ಲ. ಮಳೆ ಬಂದ್ರೆ ಬರ್ಬೇಕು, ಶೆಲ್ಟರ್ ಬೇಕು ಅವರಿಗೆ. ಬಿಸಿಲು ಬಂದ್ರೆ ಉರಿ ಬಿಸಿಲು ಆಗ್ತಾ ಇಲ್ಲ. ಚಳಿ, ಗಾಳಿ, ಮಳೆ ಅದ್ರಲ್ಲ ಎಲ್ಲವನ್ನೂ ತ್ಯಜಿಸಿ ನಾನು ಕುತ್ಕೊಳ್ತೀನಿ ಅನ್ನೋದು ಅಷ್ಟು ಸುಲಭದ ವಿಚಾರವಾ? ಅದು ಬಹಳ ಕಷ್ಟ. ಹಾಗಾಗಿ ಅದು ತುಂಬಾ ಕಷ್ಟಕರವಾದಂತದ್ದು. ಪ್ರಗತಿಯು ತುಂಬಾ ಕಡಿಮೆ ಅದ್ರಲ್ಲಿ ಆಗೋದಿಲ್ಲ. ಆದ್ರೂ ನಾನು ಹಠವನ್ನ ಮಾಡಿ ಹಠಯೋಗಿ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತಂದ್ರೆ ನೀನು ಎಲ್ಲಿವರೆಗೂ ಹೋಗ್ಲಿಕ್ಕೆ ಸಾಧ್ಯ? ಒಂದು ಹಂತದವರೆಗೆ, 3 ಹಂತದಲ್ಲಿ ಒಂದು ಹಂತದ ಮಾತ್ರ ನೀನು ತಲುಪ್ತೀಯ. ಇದು ನೀನು ದೇಹಧಾರಿ, ಈ ದೇಹವನ್ನ ಪಡೆದುಕೊಂಡಿದ್ಯಾ, ಪಂಚಭೂತಗಳಿಂದ ಆಗಿರುವಂತಹ ದೇಹದಿಂದ ನೀನು ಈ ಒಂದು ಕ್ಲೇಶಗಳನ್ನೆಲ್ಲ ಎದುರಿಸಿ ನೀನು ಭಗವಂತನ ಒಂದು ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳಲಿಕ್ಕೆ ಕಷ್ಟವಾಗುತ್ತೆ. ಯಾಕೆ ಅಂತಂದ್ರೆ ಈ ಋತುಮಾನಗಳ ಬದಲಾವಣೆಯಿಂದಾಗಿ ಈ ದೇಹದ ಒಂದು ಉಷ್ಣತೆ ಇರಬಹುದು, ಅಥವಾ ಒಂದು ಕೋಲ್ಡ್, ಏನೋ ಒಂದು ಮಳೆ, ಗಾಳಿ, ಬಿಸಿಲಿಗೆ ತಟ್ಕೊಳ್ಳಲ್ಲ ನಿನ್ನ ದೇಹ. ಹಾಗಾಗಿ ಹೀಗ್ ಮಾಡೋದು ಕಷ್ಟ. ಆದ್ರೆ ಭಕ್ತರಾದವನು ಅವನು ಎಲ್ಲಿರ್ತಾನೋ ಅಲ್ಲೇ ವೃಂದಾವನ, ಪ್ರತಿ ನಿತ್ಯವೂ ಅವನು ಹಬ್ಬ. ಈ ಭಕ್ತರಾದವರನ್ನ ನೋಡಿದ್ರೆ ಅವ್ರು ಯಾವಾಗ್ಲೂ ಸಂತೋಷದಿಂದ ಇರ್ತಾರೆ, ಲವಲವಿಕೆಯಿಂದ ಇರ್ತಾರೆ, ಎಲ್ಲರನ್ನು ಪ್ರೀತಿ ಭಾವನೆಯಿಂದ ನೋಡ್ತಾರೆ. ಹೀಗೆ ಆ ಭಕ್ತನಿಗೂ ಈ ನಿರಾಕಾರವಾದಿಗಳಿಗೂ ಇರುವಂತಹ ವ್ಯತ್ಯಾಸ. ಇವ್ರು ಕಷ್ಟವನ್ನು ಪಡ್ತಾನೆ ಇರ್ತಾರೆ, ಏನೋ ಒಂದು ಹುಡ್ಕೊಂಡು ಹೋಗ್ತೀನಿ ಅಂತ. ಆದ್ರೆ ಇವರು ಸಂತೋಷವಾಗಿದ್ದೇ ಆ ಭಗವಂತನನ್ನ ನೋಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿರ್ತಾರೆ.
ನಾವಿಲ್ಲಿ ನೋಡ್ತಾ ಇದೀವಿ ಅವ್ರು ಎಷ್ಟು ಚೆನ್ನಾಗಿ ಆ ಕೀರ್ತನೆಯನ್ನ ಮಾಡ್ತಾ ಎಲ್ಲಾರು ಪಾಲ್ಗೊಂಡು ಅದು ಎಷ್ಟು ಅದ್ಭುತವಾಗಿರುತ್ತೆ. ಅದು ಫೀಲ್ ಮಾಡಿದವ್ರಿಗೆ ಅರ್ಥ ಆಗುತ್ತೆ. ಆ ಫೀಲಿಂಗ್ ನಿಮ್ಗೂ ಕೂಡ ಈಗ ಸಿಕ್ಕಿದೆ. ಸೊ ನೀವು ಕೂಡ ಎಲ್ಲ ಒಂದು ಭಕ್ತರ ಒಂದು ಅಸೋಸಿಯೇಷನ್ ಭೇಟಿ ಮಾಡಿ ಈಗ ಆನ್ಲೈನ್ ಈಗ ಎಲ್ಲ ಒಂದು ಅವಕಾಶಗಳನ್ನ ನಮ್ಗೆ ಕಲ್ಪಿಸ್ಕೊಟ್ಟಿದೆ. ಇದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಡು ನಿರಂತರವಾಗಿ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್, ಫಿಫ್ತ್ ಸ್ಟೇಜ್ ವರೆಗೂ ನೀವು ಕೂಡ ಆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಹಕಾರ ಮಾಡ್ತಾರೆ ನಮ್ಮ ಟೆಂಪಲ್ ಅವರು. ಬಹಳ ಒಂದು ಯಾವುದೇ ಒಂದು ಕಾಸ್ಟ್ ಇಲ್ಲದೆ ಫ್ರೀ ಆಗಿ ಎಲ್ಲಾ ಕ್ಲಾಸಸ್ ನ ಕೊಟ್ಟು ಅವ್ರಿಗೆ ಪ್ರೊವೈಡ್ ಮಾಡ್ತಿದ್ದಾರೆ. ನಿಮಗೆ ತಿಳಿದವ್ರಿಗೂ ಕೂಡ ಹೇಳಿ ಈ ಆನಂದವನ್ನ ನಿಮ್ಮ ಸ್ನೇಹಿತರ ಹತ್ರ ಕೂಡ ಹಂಚ್ಕೊಂಡು ಈ ಒಂದು ಸಂತೋಷವನ್ನ ಅವ್ರಿಗೂ ಕೊಡ್ತಾ ನೀವು ಹಂಚ್ಕೊಳ್ತಾ ಮುಂದೆ ಹೆಚ್ಚಾಗಿ ಭಗವಂತನ ಭಕ್ತಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿರೋದನ್ನ ಇದನ್ನ ಮಿಸ್ ಮಾಡ್ಕೋಬೇಡಿ. ಏತ ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಾಸಸ್ಯ ಮತ್ಪರಃ ಅನನ್ಯನ್ಯೈವ ಯೋಗೇನ ಮಾಂ ತ್ಯಯಂತ ಉಪಾಸತೆ ತೇಷಾಮಹಂ ಸಮುತ್ತರ್ತಂ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಂ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಇಲ್ಲಿ ಭಗವಂತ ಏನ್ ಹೇಳ್ತಿದ್ದಾನೆ? ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಎಲ್ಲವನ್ನ ಬಿಡು, ಸರ್ವಧರ್ಮನ್ ಪರಿತ್ಯಜ ಮಾಮೇಕಂ ಶರಣಂ ಧ್ರಜ. ಎಲ್ಲವನ್ನು ನೀನು ಬಿಟ್ಬಿಟ್ಟು ಏನ್ ಮಾಡು, ನನ್ನೆಲ್ಲ ಮನಸ್ಸನ್ನ ಇಟ್ಕೊಂಡು ನನ್ನನ್ನೇ ಭಕ್ತಿಯಿಂದ ನನ್ನನ್ನೇ ಪೂಜೆ ಮಾಡ್ತಾ ನನ್ನ ಒಂದು ಸೇವೆಯಲ್ಲಿ ನೀನು ತೊಡಸ್ಕೊಂಡಿರೋದೆ ಆದ್ರೆ, ನಿನ್ನ ಮನಸ್ಸು ನನ್ನಲ್ಲೇ ಇರೋದಾದ್ರೆ ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ನಾನು ಉದ್ಧಾರ ಮಾಡ್ತೀನಿ. ನಮ್ಗೆ ನಿಜವಾದ ಒಂದು ಕಷ್ಟ ಏನು ಅನ್ನೋದಾದ್ರೆ ಈ ಜನ್ಮ, ಮೃತ್ಯು, ಜರ, ವ್ಯಾಧಿ ಇದ್ರಲ್ಲಿ ಬರ್ತೀವಿ. ಭವಸಾಗರದಲ್ಲಿ ನಾವು ತೊಡಸ್ಕೊಳ್ತೀವಿ ನಮ್ಮನ್ನ. ಅದರಿಂದ ಹೊರಗಡೆ ಬರ್ಲಿಕ್ಕಾಗತ್ತದೆ. ಪ್ರತಿಯೊಬ್ಬ ಮನುಷ್ಯನನ್ನು ನಿಜವಾದ ಸೊಲ್ಯೂಷನ್ ಏನು, ನಿಜವಾದ ನನ್ನ ಸಮಸ್ಯೆಗೆ ಪರಿಹಾರವೇನು ಅಂತ ಗೊತ್ತಿದ್ರು ತಿಳ್ಕೊಂಡ ಮೇಲೂ ಕೂಡ ಅದನ್ನ ಅನುಷ್ಠಾನಕ್ಕೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಆದರೆ ಸರಳವಾದ ಈ ಭಕ್ತಿ ಸೇವೆಯನ್ನ ಮಾಡುವ ಮೂಲಕ ನಮ್ಮ ಮನಸ್ಸನ್ನು ಸದಾ ಭಗವಂತನ ಚರಣ ಕಮಲಗಳಲ್ಲಿ ಇಟ್ಟಿರುವ ಮೂಲಕ ನಾವು ಆ ಒಂದು ಕ್ರಿಯೆನ ಮಾಡುವ ಮೂಲಕನೇ ನಾವು ಆ ಒಂದು ನಮ್ಮ ಭವಸಾಗರದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಭಗವಂತ ನಮ್ಗೆ ಅವಕಾಶಗಳನ್ನ ಮಾಡ್ಕೊಡ್ತಾನೆ. ಹಾಗಾಗಿ ನಾವ್ ಮಾಡ್ಬೇಕಾಗಿರೋದಿಷ್ಟೇ, ಭಗವಂತ ಬಿಟ್ರೆ ಇನ್ನೇನಿಲ್ಲ. ನಾವು ಯಾವಾಗ್ಲೂ ಹೇಳ್ತಿರ್ತೀವಿ, ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡ್ಬೇಕಂದ್ರೆ ಆ ಭಗವಂತನ ಒಂದು ಅನುಗ್ರಹ ಇಲ್ಲಾಂದ್ರೆ ಅದು ಆಗೋದಿಲ್ಲ. ಹಾಗೆ ಇಲ್ಲಿ ಭಗವಂತನ ಒಂದು ಕರುಣೆಗೆ ನಾವು ಪ್ರೀತಿ ಪಾತ್ರರಾಗಬೇಕು ಅಂತಂದ್ರೆ ಅಲ್ಲಿ ನಾವು ಭಗವಂತನಲ್ಲಿ ನಾವು ನಮ್ಮ ಮನಸ್ಸನ್ನ ಇಟ್ಕೋಬೇಕು. ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ಮಯ್ಯೇವ ಮನ ಆದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವನಂ ನ ಸಂಶಯ. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿಯೇ ನೆಲೆಸಿರುವೆ. ಭಗವಂತ ಬೇರೆ ಅಲ್ಲ, ಭಗವಂತನ ನಾಮ ಬೇರೆ ಅಲ್ಲ. ಅದಕ್ಕೆ ಹೇಳುವಂತದ್ದು ಎಲ್ಲಾರು ಕೊನೆ ಪಕ್ಷ ಒಂದು ಬಾರಿ ಆದ್ರೂ, ಒಂದು ದಿನಕ್ಕೆ ಒಂದು ರೌಂಡ್ 108 ಒಂದು ಮಾಲೆ ಆ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿ ಅಂತ ಪ್ರತಿನಿತ್ಯ ನಾವು ಹೇಳ್ತಾ ಇರ್ತೀವಿ. ಯಾಕೆಂತಂದ್ರೆ ಭಗವಂತ ನಾಮರೂಪಿಯಾಗಿ ಅವತಾರ ಮಾಡಿದ್ದಾನೆ ಕಲಿಯುಗದಲ್ಲಿ. ಭಗವಂತನನ್ನ ನೋಡ್ಲಿಕ್ಕೆ ನಮ್ಗೆ ಕಣ್ಣುಗಳು ಬೇಕಾಗಿಲ್ಲ, ಕಿವಿ ಇದ್ರೆ ಸಾಕು. ಕಣ್ಣು ಕುರುಡನಾಗಿದ್ರು ಕೂಡ ಆ ಕಿವಿಯಿಂದ ಭಗವಂತನನ್ನ ನಾವು ನೋಡಬಹುದು. ಅದಕ್ಕೆ ಹೇಳುವಂತದ್ದು ಹರೇ ಕೃಷ್ಣ ಮಹಾಮಂತ್ರವನ್ನ ಯಾರು ಹೇಳ್ತಾರೆ ಇವತ್ತಿಂದನೇ ಅವರಿಗೆ ವಿಜಯದಶಮಿ ಅಂತ. ಸೊ ನಾನು ಇವಾಗ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ, ಎಲ್ಲರೂ ಒಮ್ಮೆ ಜೋರಾಗಿ ನಾನು ಅನ್ಮ್ಯೂಟ್ ಮಾಡಿದ್ದೇನೆ. ಹರೇ ಕೃಷ್ಣ ಮಹಾಮಂತ್ರವನ್ನ ನಾವೆಲ್ಲರೂ ಜೋರಾಗಿ ಇಲ್ಲಿಂದ ಹೇಳ್ತಾ ಹೋಗೋಣ. ದಯವಿಟ್ಟು ನೀವೆಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ನನ್ನೊಟ್ಟಿಗೆ ಒಂದು ಸತಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ.
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ ಹರೇ. ಸೊ ಎಲ್ಲರೂ ಹೇಳ್ತಾರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಏನು ಹೇಳಿದ ತಕ್ಷಣದಿಂದಲೇ ಅವರ ಪಾಪಗಳೆಲ್ಲವೂ ನಶಿಸಿ ಅವನು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನಂತರ ನಮ್ಗೆ ಒಂದು ನಂಬಿಕೆ ಏನಿದೆ, ವಿಜಯದಶಮಿಗೋಸ್ಕರ ನಾವು ಎಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ಕಾಯ್ತಾ ಇರ್ತೀವಿ. ಆ ವಿಜಯದಶಮಿ ಬರ್ಲಿ, ಒಂದು ಒಳ್ಳೆ ಸಂಕಲ್ಪದಿಂದ ಭಗವಂತನಲ್ಲಿ ಕೇಳ್ಕೊಂಡು ನಾವು ಆ ಕೆಲಸವನ್ನ ಪ್ರಾರಂಭ ಮಾಡೋಣ ಅಂತ. ಆದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿದ ಕ್ಷಣದಿಂದಲೇ ನಮ್ಗೆ ದಿನವೂ ವಿಜಯದಶಮಿ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾ ಆ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿದ ಕೂಡ್ಲೆ ಏನಾಗುತ್ತೆ, ಹಿಂದೆ ಮಾಡುವಂತಹ ಪಾಪಗಳೆಲ್ಲವೂ ಬೂದಿಯಲ್ಲಿ ಸುಟ್ಟ ಏನು ಬೆಂಕಿಯಲ್ಲಿ ಸುಟ್ಟ ಬೂದಿಯಂತೆ ಆಗ್ಬಿಡತ್ತೆ. ಅಲ್ಲಿಂದ ನಮ್ಮ ಒಂದು ಪ್ರಗತಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇಷ್ಟು ದಿನ ಯಾರು ಮಾಡಿಲ್ವೋ, ಮೋಸ್ಟ್ಲಿ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದೀನಿ. ಸಪೋಸ್ ಮಾಡದೇ ಇರೋರು ಇವತ್ತಿಂದಾದ್ರೂ ಅದನ್ನ ಪ್ರಾರಂಭ ಮಾಡಿ. ಈ ಕ್ಷಣದಿಂದ ನೀವು ಭಕ್ತರ ಆಗಿದ್ದೀರಾ. ಎಲ್ಲರ ನನ್ನ ಜೊತೆ ಕೂಡ ಅಂದ್ರೆ ನಾವೆಲ್ಲ ಸೇರ್ಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿದೀವಿ. ಇಲ್ಲಿಂದ ಶುರು ಮಾಡಿ ಹರೇ ಕೃಷ್ಣ ಮಹಾಮಂತ್ರ ನಿಮ್ಮ ಒಂದು ದೇಹದಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಇದು ಕೂಡ ಒಂದು ಅಂಗವಾಗ್ಬಿಡ್ಲಿ. ಇದನ್ನ ಬಿಟ್ಟು ನಾನು ಇರಲ್ಲಪ್ಪ, ಇನ್ನು ಮುಂದೆ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತೀನಿ. ಅದು ಏನೇ ಕಷ್ಟ ಆಗ್ಲಿ, ಏನೇ ಆಗ್ಲಿ, ಏನನ್ನಾದ್ರೂ ಬಿಡ್ತೀನಿ, ಹರೇ ಕೃಷ್ಣ ಮಹಾಮಂತ್ರವನ್ನ ಮಾತ್ರ ಹೇಳ್ದೆ ಇರ್ಲಕ್ಕೆ ನನ್ಗಾಗೋದಿಲ್ಲ ಅಂತ ಹೇಳಿ ಒಂದು ಮಾಲೆ 10 ನಿಮಿಷ ಅಥವಾ 8 ನಿಮಿಷ ಆಗುತ್ತೆ ನಿಧಾನ ಹೇಳಿದ್ರೆ, ಹೇಳುವಂತದನ್ನ ನಿಮ್ಗೆ ಕಿವಿಗೆ ಮೂಲಕ ಕೇಳಿಸ್ಕೊಂಡು ಆ ಕಣ್ಣನ್ನ ಮುಚ್ಕೊಂಡು ಕಿವಿಯಲ್ಲಿ ಕೇಳಿಸ್ಕೊಳ್ಳಿ. ಖಂಡಿತವಾಗ್ಲು ಕಿವಿಯಲ್ಲಿ ಭಗವಂತ ನಿಜವಾಗ್ಲೂ ಕಾಣಿಸ್ತಾನೆ. ಈ ಕಲಿಯುಗದಲ್ಲಿ ಕೃಷ್ಣನ ನಾಮ ಮಂತ್ರ ಯಾರು ಮಾಡ್ತಾರೋ ನಿಜವಾಗ್ಲೂ ಕೃಷ್ಣನ ಕೃಪೆಗೆ ಪಾತ್ರರಾಗೋದ್ರಲ್ಲಿ ಸಂಶಯವೇ ಇಲ್ಲ. ಅದನ್ನ ಭಗವಂತನೇ ಹೇಳ್ಬಿಟ್ಟಿದ್ದಾರೆ. ಹರಿಗೂ ಹರಿನಾಮಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಅತ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸು. ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ. ನಿನಗೆ ಆಗ್ಲಿಲ್ವಾ, ನಿನಗೇನು ಮಾಡಕ್ ಆಗ್ತಾ ಇಲ್ವಾ, ಭಕ್ತಿಯಲ್ಲಿ ಪೂಜೆಯನ್ನ ಮಾಡಕ್ ಹೋಗ್ತಿಲ್ಲ, ದೇವಸ್ಥಾನಕ್ಕೆ ಹೋಗಕ್ ಆಗ್ತಿಲ್ಲ, ಜಪ ಮಾಡಕ್ ಆಗ್ತಾ ಇಲ್ಲ, ಯಾವುದೋ ಒಂದು ತೊಂದ್ರೆ ಯಾವ್ದು. ಈಗ ನಾನ್ ಜಪ ಮಾಡ್ತೀನಿ ಅಂದ್ರೆ ಮನೇಲಿ ಎಲ್ಲರೂ ಆ ಒಂದು ಮೈಂಡ್ ಸೆಟ್ ಅಲ್ಲೇ ಇರೋದಿಲ್ಲ. ಏನು ನೀನ್ ಜಪ ಮಾಡ್ತಾ ಕುತ್ಕೊಂಡಿದ್ಯಾ ಅಥವಾ ಪೂಜೆ ಮಾಡ್ತೀಯ, ಪ್ರತಿನಿತ್ಯ ಏನೋ ಮಾಡ್ತೀಯ ಅಂತ. ಸರಿ, ಬೇರೆ ಏನಾದ್ರು ಮಾಡೋಣ. ಯಾವ ರೀತಿ ಏನಾದ್ರು ಬೇರೆ ಮಾಡೋದು? ಈಗ ನನ್ಗೆ ಎಜುಕೇಶನ್ ಇಲ್ಲ ಅಂದ್ರೆ ನನ್ಗೇನು ಹೇಳಕ್ ಬರಲ್ಲ, ಪುಸ್ತಕಗಳನ್ನ ಓದಕ್ಕಾಗಲ್ಲ. ಅವ್ರೇನ್ ಮಾಡ್ತಾರೆ, ಅಭ್ಯಾಸಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿ ಮವಾಪ್ಸ್ಯಸಿ. ಭಕ್ತಿಯೋದ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸಿದ್ಧತೆಗೆ ಬರುವೆ. ಈಗ ಇಲ್ಲಿ ನೋಡ್ತಾ ಇರುವಂತಹ ಚಿತ್ರದಲ್ಲಿ ಆತನಿಗೆ ಆ ಒಂದು ಪುಸ್ತಕಗಳನ್ನ ಓದಕ್ಕಾಗ್ತಾ ಇಲ್ಲ, ಅಥವಾ ಭಕ್ತರ ಸಂಘದಲ್ಲಿ ಇರಕ್ಕಾಗ್ತಾ ಇಲ್ಲ, ಏನೋ ಒಂದು ಸಮಸ್ಯೆ ಆತನಿಗೆ. ಈಗ ಏನ್ ಮಾಡ್ತಿದ್ದಾನೆ, ಆ ದೇವಸ್ಥಾನದ ಕಟ್ಟಡವನ್ನ ಕಟ್ಟಲಿಕ್ಕೆ ತಾನು ಸಹಾಯಕನಾಗಿ ಹೋಗಿದ್ದಾನೆ. ಅಲ್ಲಿ ಕೆಲಸವನ್ನ ಭಗವಂತನಿಗೆ ಹೋಗಿ ಕೆಲಸ ಮಾಡ್ತಿದ್ದಾನೆ. ಆ ಕಾರಣದಿಂದ ಏನಾಗ್ತಾ ಇದೆ, ಅಲ್ಲಿ ಭಕ್ತಿಯನ್ನ ಸಾಧಿಸ್ಲಿಕ್ಕೆ ಅವ್ರಿಗೆ ಸುಲಭ ಆಗತ್ತೆ. ಅವನು ಕೂಡ ಭಕ್ತನಷ್ಟೇ ಪರಿಪೂರ್ಣನಾಗ್ತಾನೆ ಅಂತ ಭಗವಂತ ಇಲ್ಲಿ ಹೇಳ್ತಿದ್ದಾರೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪ್ಯಸ್ಯಸಿ ಕೌಂತೇಯ ತತ್ ಕುರುಷ್ಟ್ವಾ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಮುಂದಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಏನು ಮಾಡಿದ್ರು ಅರ್ಜುನ ಅದರಲ್ಲಿ ನನ್ನನ್ನ ನೆನಪಿಸಿಕೋ. ಏನೇ ತಿನ್ನು ಅದನ್ನ ಕೃಷ್ಣಾರ್ಪಣಮಸ್ತು. ಭಗವಂತ, ಇದು ನನಗೆ ಕೊಟ್ಟಿದ್ದೀಯಾ, ಇದನ್ನ ನಿನಗೆ ಕೊಡ್ತಾ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ನಾನು ನನ್ನ ಒಳಗಿರುವಂತಹ ಪರಮಾತ್ಮನಿಗೆ ನಾನು ತಿಂತಾ ಇದ್ದೀನಿ. ಆ ತಿನ್ನುವಂತಹ ಮೂಲಕ ಅದು ನಿನಗೆ ತೃಪ್ತಿ ಆಗ್ಲಿ. ಆ ಭಗವಂತನಿಗೆ ತೃಪ್ತಿ ಆದ್ರೆ ಮಾತ್ರನೇ ನಮ್ಗೆ ಡೈಜನ್ ಆಗೋದಿಲ್ಲ ಅಂತಂದ್ರೆ ಡೈಜನ್ ಆಗಲ್ಲ, ಹೊಟ್ಟೆ ಹುತ್ಕೊಳ್ಳುತ್ತೆ, ಏನೇನೋ ಆಗುತ್ತೆ. ಆ ಭಗವಂತನಿಗೆ ಸಲ್ಲಿಸಿ ನಾವು ತಿಂದಾಗ ಅದು ಯಾವ್ದು ಬರಲ್ಲ. ಅಥವಾ ಭಗವಂತನಿಗೆ ಸಲ್ಲಿಸದೆ ತಿಂದ್ರೆ ಏನಾಗುತ್ತೆ, ನಾವು ಪಾಪವನ್ನೇ ತಿಂತೀವಿ. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಇದೆಲ್ಲ ಅಲ್ಲ. ಅಲ್ಲಿ ಭಗವಂತನಿಗೆ ಒಪ್ಪಿಸದೆ ತಿಂದ್ರೆ ನೀನು ವೆಜಿಟೇರಿಯನ್ ಆಗಿದ್ರು ನಾನ್ ವೆಜಿಟೇರಿಯನ್ ಎಷ್ಟು ಪಾಪ ಮಾಡ್ತಿರ್ತಾನೋ ಅಷ್ಟೇ ಪಾಪ ನಿನಗೂ ಅದು ಬರುತ್ತೆ. ಹಾಗಾಗಿ ಆ ಪ್ರಸಾದವನ್ನ ತಿನ್ಬೇಕಾದ್ರೆ ಬಹಳ ಜಾಗ್ರತೆಯಿಂದ, ಶುದ್ಧಿಯಿಂದ
ಒಳ್ಳೆ ಮನಸ್ಸಿಂದ ಭಕ್ತಿಯಿಂದ ಭಗವಂತನನ್ನ ಒಂದು ಪ್ರಾರ್ಥನೆ ಮಾಡಿ ಆ ಶುದ್ಧವಾದ ಪ್ರಸಾದವನ್ನ ಭಗವಂತನಿಗೆ ಅರ್ಪಿಸಿ ನಂತರ ಆ ಪ್ರಸಾದವನ್ನ ಮನೆಯವರೆಲ್ಲ ಪ್ರಸಾದವಾಗಿ ತೆಗೆದುಕೊಂಡು ನಂತರ ಆ ಭಗವಂತನಿಗೆ ಒಂದು ಕೃತಜ್ಞತೆ ಸಲ್ಲಿಸಿದ್ರೆ ಸಾಕು. ಅಲ್ಲಿಂದ ನಮ್ಮ ಪಾಪಗಳೆಲ್ಲವೂ ಬೆಂಕಿಯಲ್ಲಿ ಸುಟ್ಟಂತಹ ಬೂದಿ ಹೇಗಾಗುತ್ತೆ ಹಾಗೆ ನಮ್ಮ ಪಾಪಗಳು ಕೂಡ ಸುಟ್ಟಿ ಹೋಗ್ತವೆ. ಹಾಗಾದ್ರೆ ಇಲ್ಲಿ ಅದನ್ನು ಮಾಡಕ್ಕಾಗ್ತಾ ಇಲ್ಲ ಕೆಲವರಿಗೆ, ಏನು ಮಾಡಕ್ಕಾಗ್ತಾ ಇಲ್ಲ. ಸರಿ, ಇಲ್ಲಿ ಭಗವಂತನಿಗೆ ಬೇಕಾಗಿರುವಂತಹ ಕೆಲವೊಂದು ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಭಗವಂತನಿಗೆ ತುಳಸಿ ಸೇವಾ ಮಾಡಿಸಬಹುದು, ತಿಂಗಳಿಗೊಮ್ಮೆಯೋ ವಾರಕ್ಕೊಮ್ಮೆಯೋ ನಿಮ್ಗೆ ಅನುಕೂಲ ಇದ್ರೆ ಅದು 200 ರೂಪಾಯಿ ಇರುತ್ತೆ. ಅದನ್ನ ಕೊಟ್ಟು ದೇವಸ್ಥಾನದಲ್ಲಿ ನೀವು ಪೂಜೆಯನ್ನ ಮಾಡಿಸಬಹುದು. ಅಥವಾ ಪುಷ್ಪಾಲಂಕಾರ ಅದು 300 ರೂಪಾಯಿ ಇರುತ್ತೆ, ನಿಮ್ಗೆ ಸಾಧ್ಯವಾದಾಗ ಮಾಡಿಸಬಹುದು. ರಾಜಭೋಗ, ಅಲ್ಲಿ ಭಗವಂತನಿಗೆ ರಾಜಭೋಗವನ್ನ ಮಾಡ್ತಾರೆ, ವಿಧ ವಿಧವಾದಂತಹ ಭಕ್ಷ್ಯಗಳನ್ನ ಮಾಡಿ ಪ್ರಸಾದ ನೈವೇದ್ಯವನ್ನ ಮಾಡ್ತಾರೆ, ಅದಕ್ಕೆ 500 ಆಗುತ್ತೆ. ಸರ್ವ ಸೇವಾ ಅದು 1000 ರೂಪಾಯಿ, ಮತ್ತೆ ಧೂಪ ಸೇವಾ ಅದು 2000 ರೂಪಾಯಿ, ಕ್ಷೀರ ನೈವೇದ್ಯ 5000 ರೂಪಾಯಿ ಅದು ಅಭಿಷೇಕ ಮಾಡ್ಲಿಕ್ಕೆ, ಪುಷ್ಪಾಲಂಕಾರ 10,000 ರೂಪಾಯಿ. ಹೀಗೆ ಅದು ತಿಂಗಳಿಗೋ ನಿಮ್ಗೆ ಆದಾಗ್ಲೂ ಅದು ಯಾವಾಗ್ಲಾದ್ರೂ ಯಾವ ರೀತಿಯಾದ್ರೂ ಸೇವೆ ಮಾಡಿದ್ರೆ ಅದು ಭಗವಂತನಿಗೆ ಹೋಗುತ್ತೆ. ಇನ್ನೊಂದು ಟೆಂಪಲ್ ಕನ್ಸ್ಟ್ರಕ್ಷನ್ ನಡೆಸ್ತಾ ಇದ್ದಾರೆ ಇವರು ಮಂಗಳೂರು ಇಸ್ಕಾನ್ ಅವರು. ಅವರ ಒಂದು ಆ ಟೆಂಪಲ್ ಕನ್ಸ್ಟ್ರಕ್ಷನ್ಗೂ ಕೂಡ ನಿಮ್ಗೆ ಡೊನೇಷನ್ ಅನ್ನ ನೀವು ಮಾಡಬಹುದು. ಆನ್ಲೈನ್ ಮೂಲಕ ನಿಮ್ಗೆ ಬಹಳಷ್ಟು ಲಿಂಕ್ ಗಳನ್ನ ಕೊಟ್ಟಿದ್ದಾರೆ, ಯಾವ್ಯಾವ ಸೇವೆ ಯಾವ್ಯಾವ ಒಂದು ಕಾಸ್ಟ್ ಅಲ್ಲಿ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ನಾವು ಏನೆಲ್ಲ ಮಾಡ್ತೀವಿ, ಎಷ್ಟೆಲ್ಲ ಮಾಡ್ತೀವಿ ಅದು ನಶ್ವರ, ಈ ಒಂದು ದೇಹ ಇರುವವರೆಗೂ ಮಾಡ್ತೀವಿ, ಅದನ್ನ ಅನುಭವಿಸ್ತೀವಿ. ಆದ್ರೆ ನಾವು ಕೊಟ್ಟಂತ ಹಣ ಆ ಸೂರ್ಯ ಚಂದ್ರರಿರೋ ತನಕ ಅದು ದೇವಸ್ಥಾನ ಇರತ್ತೆ. ಆ ದೇವಸ್ಥಾನದಲ್ಲಿ ನೀವು ಕೊಟ್ಟಂತಹ ಕಾಣಿಕೆ ಆ ದೇವಸ್ಥಾನದ ಒಂದು ನಿರ್ಮಾಣದಲ್ಲಿ ಅದು ಇರತ್ತೆ. ಹಾಗಾಗಿ ಎಲ್ಲರೂ ಒಂದು ಆ ಸೇವೆಯಲ್ಲಿ ಪಾಲ್ಗೊಳ್ಳಿ. ಆ ಭಗವಂತನ ಒಂದು ಸೇವೆಗೆ ನಮ್ಮ ಒಂದು ಪುಟ್ಟ ಕಾಣಿಕೆ ಏನಾದ್ರು ಇರ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ. ಅತೈತಾದಪ್ಯ ಶಕ್ತೋಸಿ ಕರ್ತುಂ ಮಧ್ಯೋಗಮಾಶ್ರಿತಃ ಸರ್ಪ ಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ ಭವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಇಲ್ಲಿ ಹೇಳ್ತಾ ಇದಾರೆ ಎಲ್ಲ ಒಂದು ನನಗೆ ಏನೆಲ್ಲ ಮಾಡ್ತಿದೆಯಲ್ಲ ಕರ್ಮಫಲ ಎಲ್ಲವನ್ನು ತ್ಯಾಗ ಮಾಡು ಅಂತಂದ್ರೆ ನಿನ್ನ ಹತ್ರ ಸಾಕಷ್ಟು ದುಡ್ಡಿದೆ, ಆ ದುಡ್ಡಲ್ಲಿ ಏನ್ ಮಾಡ್ಬೇಕು? ಕೆಲವೊಂದು ಕಟ್ಟಡಗಳನ್ನ ಕಟ್ಟಿಸುವಂಥದ್ದು, ದೇವಸ್ಥಾನಗಳನ್ನ ಕಟ್ಟಿಸುವಂಥದ್ದು, ಭಗವಂತನ ಒಂದು ವಿಚಾರದಲ್ಲಿ ಏನೆಲ್ಲ ಸಾಧ್ಯವಾಗುತ್ತೋ ಅದನ್ನೆಲ್ಲ ಆ ಒಂದು ಭಗವಂತನಿಗೆ ಅರ್ಪಣೆ ಮಾಡುವಂತಹ ಮೂಲಕ. ಈಗ ಕೋಟ್ಯಾಂತರ ರೂಪಾಯಿ ಅವ್ರ ಹತ್ರ ಇರುತ್ತೆ, ಏನು ಮಾಡೋ ಗೊತ್ತಿರಲ್ಲ, ಭಕ್ತಿ ಮಾಡುವಂತ ಕಾನ್ಸಂಟ್ರೇಷನ್ ಇರಲ್ಲ, ಭಕ್ತಿ ಮಾಡುವಂತಂದ್ರೆ ಅವ್ರ ಆರೋಗ್ಯ ಸಪೋರ್ಟ್ ಮಾಡಲ್ಲ, ಏನೋ ಆಗಿರುತ್ತೆ, ಆರ್ಥಿಕವಾಗಿ ಅವ್ರ ಸ್ಟೆಬಲ್ ಇರ್ತಾರೆ. ಅವ್ರ ಏನ್ ಮಾಡ್ಬೇಕು, ಈ ತರ ಒಂದು ದೇವಸ್ಥಾನಗಳನ್ನ ಕಟ್ಟಿ ಅಲ್ಲಿ ಅರ್ಚಕರನ್ನ ಇಟ್ಟು ಭಕ್ತರನ್ನ ಇಟ್ಟು ಭಗವಂತನ ನಿತ್ಯ ಸೇವೆಯನ್ನ ಮಾಡಿಸುವಂತ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಾಗ ಅವರು ಮಾಡಿದಷ್ಟೇ ಪುಣ್ಯ ಅಂದ್ರೆ ಭಕ್ತಿಯನ್ನ ಇವರು ಸ್ವತಃ ಮಾಡಿದಷ್ಟು ಪುಣ್ಯ ಇವರನ್ನ ಮಾಡ್ಕೋಬಹುದು ಅಂತ. ಅಂದ್ರೆ ನಿನ್ನ ಹತ್ರ ಎಲ್ಲ ಆರ್ಥಿಕವಾಗಿ ನೀನ್ ಸಬಲನಾಗಿದ್ದಾಗ ಮಾತ್ರ, ಅಥವಾ ಯಾರ್ಯಾರಿಗೆ ಯಾವ್ಯಾವ ಸ್ಟೇಜ್ ಅಲ್ಲಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಹಾಗೆ ಮಾಡ್ಕೊಂಡು ಹೋಗ್ಬೋದು. ಇದು 4ನೇ ಸ್ಟೇಜ್ ಅಲ್ಲಿ ಭಗವಂತನಿಗೆ ದೇವಸ್ಥಾನಗಳನ್ನ ಕಟ್ಟಿಸುವಂತದ್ದು, ಕಟ್ಟಡಗಳನ್ನ ಕಟ್ಟಿಸುವಂತ, ಸೆಂಟರ್ ಗಳನ್ನ ಕಟ್ಟಿಸುವಂತದ್ದು, ಅಲ್ಲೆಲ್ಲ ನಿತ್ಯವೂ ಭಗವಂತನ ಸೇವೆಯನ್ನ ಮಾಡುವಂತಹ ಒಂದು ಕಾರ್ಯದಲ್ಲಿ ನೀನು ತೊಡಗಬಹುದು ಅಂತ ಭಗವಂತ ಹೇಳ್ತಿದ್ದಾರೆ. ಶ್ರೇಯೋ ಹಿ ಜ್ಞಾನಮಭ್ಯಾಸಂ ಜ್ಞಾನಾನಂದನಂ ವಿಶಿಷ್ಯತೆ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನತ್ ಕರ್ಮ ಫಲ ತ್ಯಾಗಂ ತ್ಯಾಗಚ್ಛನ್ ನಿರಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು, ಆದರೆ ಜ್ಞಾನಕ್ಕಿಂತ ಧ್ಯಾನವೂ ಉತ್ತಮ, ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗವೂ ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು ಹೇಳ್ತಾ ಇದಾರೆ. ನಿನಗಿದೆಲ್ಲ ಹೊರಗಡೆ ಹೋಗ್ತಾನೆ. ನಿನಗಿದೆಲ್ಲ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ನಾವು ನೋಡ್ತಾ ಇರಬಹುದು ಕೆಲವೊಂದು ಸಂಸ್ಥೆಗಳಲ್ಲಿ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಆ ಒಂದು ವೇದಕೋಶಗಳನ್ನ ಹೇಳ್ಕೊಡುವಂಥದ್ದು, ವೇದ ಪಾಠಗಳನ್ನ ಹೇಳ್ಕೊಡುವಂಥದ್ದು, ಅವರೆಲ್ಲ ಜ್ಞಾನದಲ್ಲಿ ಅವರನ್ನ ತೊಡಗಿಸ್ತಾರೆ. ಯಾಕೆ ಅಂತಂದ್ರೆ ನೇರವಾಗಿ ಭಕ್ತಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ದು ಏನ್ ಮಾಡುತ್ತೆ, ಧ್ಯಾನಕ್ಕಿಂತ ಉತ್ತಮ ಯಾವುದು, ನಾವು ಜ್ಞಾನ ಪಡ್ಕೊಳ್ತೀವಲ್ಲ ಅದಕ್ಕೆ ಧ್ಯಾನಕ್ಕಿಂತ ಉತ್ತಮ ಅದು. ಧ್ಯಾನಕ್ಕಿಂತ ನಾನ್ ಧ್ಯಾನ ಮಾಡ್ತಾ ಕೂತ್ಕೊಳ್ತೀನಿ ಅನ್ನೋದಕ್ಕಿಂತ ನೀ ಆ ಧ್ಯಾನವನ್ನ ಬಿಟ್ಟು ಕರ್ಮ ಫಲವನ್ನ ಅಂದ್ರೆ ಕರ್ಮವನ್ನ ಮಾಡು, ಆ ಕರ್ಮದ ಫಲವನ್ನ ತ್ಯಾಗ ಮಾಡು. ತ್ಯಾಗ ಮಾಡು ಅಂದ್ರೆ ಏನ್ ಕರ್ಮ ಮಾಡಿದ್ಯೋ ಫಲ ನಿಂದು, ಮಾಡೋ ಕರ್ತವ್ಯ ನಂದು. ಆ ರೀತಿಯಲ್ಲಿ ಭಗವಂತನಿಗೆ ತ್ಯಾಗವನ್ನ ಮಾಡುವುದು ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿ ಪಡೆಯಬಹುದು. ನಾನೇನೋ ಕೆಲಸ ಮಾಡಿದ್ದೀನಿ, ಅದಕ್ಕೆ ಬರುವಂತಹ ಫಲ ಏನಿದೆಯೋ ಅದನ್ನ ನಾನೇ ಅನುಭವಿಸ್ಬೇಕು ಅಂತಂದ್ರೆ ಅವ್ನಿಗೆ ಎಲ್ಲೆಲ್ದಿದ್ದು ಟೆನ್ಷನ್ ಬರುತ್ತೆ. ಅಯ್ಯೋ ನಾನ್ ಮಾಡಿದೀನಿ, ನಾನೇ ತಿನ್ಬೇಕು, ನನ್ಗೆ ಬರ್ಬೇಕು, ಆ ರೀತಿ ಆಗತ್ತೆ. ಆದ್ರೆ ಭಗವಂತ
ಈ ಕರ್ತವ್ಯವನ್ನ ನನ್ನ ಕೈಲಿ ಮಾಡಿಸಿದ್ಯಾ, ಫಲಾಪೇಕ್ಷೆಗಳು ಎಲ್ಲವೂ ನಿನಗೆ ಬಿಟ್ಟಿದ್ದು, ನನಗೆ ಏನ್ ಬರ್ಬೇಕು ಅನ್ನೋದು ನಿನಗ್ ಗೊತ್ತು, ನಾನು ಮಾಡಿದ್ದೀನಿ ಅಷ್ಟೇ. ನನ್ನನ್ನ ನೀನ್ ಕಾಪಾಡ್ತೀಯ ಅಂತಂದಾಗ ಅನನ್ಯಶ್ಚಿಂತೆಯಂತೋ ಮೇಜನೋ ಪರ್ಯಭಾಸತೆ ತೇಷಾಂ ನಿತ್ಯ ಯುಕ್ತಾನಂ ಯೋಗಕ್ಷೇಮ ವಹಾಮ್ಯಹಂ. ಹಾಗೆ ಭಗವಂತ ಅನ್ಯ ಚಿಂತೆಯನ್ನ ಬಿಡು, ನನ್ನ ಚಿಂತನೆಯನ್ನ ಮಾಡು, ನಿನಗೆ ಏನ್ ಬೇಕೋ ಅದನ್ನ ಕೊಡ್ತೀನಿ, ನಿನ್ನ ಹತ್ರ ಏನಿದೆ ಅದನ್ನ ನಾನು ಉಳಿಸ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ಹೀಗೆ ಭಗವಂತನ ಒಂದು ಕಾರ್ಯದಲ್ಲಿ ನಾವು ತೊಡಗಿದಾಗ ನಮ್ಮ ಮನಃಶಾಂತಿ ಹೇಗಿರುತ್ತೆ ಅಂದ್ರೆ, ಅದು ನಿರಾಕಾರವಾದಿಗಳೇ ಅದನ್ನ ನಾವು ಕಂಪೇರ್ ಮಾಡಿದ್ರೆ ಅವ್ರು ಯಾವಾಗ್ಲೂ ಗೊಂದಲದಲ್ಲಿರ್ತಾರೆ. ಆದ್ರೆ ಭಕ್ತನಾದನು ಸಂತೋಷದಿಂದ ಅವನ ಅನುಷ್ಠಾನವನ್ನ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾನೆ. ಇದನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅದ್ವೇಷ್ಟ ಸರ್ವಭೂತಾನಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮಯ್ಯಾರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢ ಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ನಿಮ್ಗೆ ಈ ಕತೆ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಸತ್ತೆ. ಪ್ರಭುಗೆ ಯಾರು ಪ್ರಿಯರು? ಅವನ ಅಂತಸ್ತು, ಅವನ ಒಂದು ದುಡ್ಡು ಕಾಸು ಅವನಿಗೆ ಯಾರು ಅದು ಭಗವಂತ ಕನ್ಸಿಡರ್ ಮಾಡೋದಿಲ್ಲ. ಯಾರು ಭಗವಂತನನ್ನ ಅನವರತ ಯಾರು ಭಜಿಸ್ತಾರೋ, ಯಾರು ಅವನ ಬಗ್ಗೆ ಯೋಚನೆಯನ್ನ ಮಾಡ್ತಾರೋ ಅವ್ರನ್ನ ಕಂಡ್ರೆ ಭಗವಂತನಿಗೆ ಬಹಳ ಪ್ರಿಯ. ಆ ಒಂದು ಕುಚೇಲನ ಕತೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಆ ಕುಚೇಲನಿಗೆ ಭಗವಂತನ ಹತ್ರ ಏನು ಕೇಳಬೇಕು ಅಂತ ಏನು ಇರೋದಿಲ್ಲ. ಆದ್ರೆ ಅವನನ್ನ ನೋಡಿದ ಕೂಡಲೇ ಆ ಒಬ್ಬ ಬ್ರಾಹ್ಮಣನನ್ನ ಹೇಗೆ ಸತ್ಕಾರ ಮಾಡ್ಬೇಕು ಆ ರೀತಿಯಲ್ಲಿ ಆ ಭಗವಂತ ಓಡಿ ಕುಚೇಲ ತನ್ನ ಒಂದು ಸುಧಾಮ ಬಂದ ನನ್ನನ್ನ ನೋಡ್ಲಿಕ್ಕೆ ಅಂತ ಅಂದ ಕೂಡಲೇ ಏನ್ ಮಾಡ್ತಾನೆ, ಕೂತಿದ್ದ ಆ ಒಂದು ತನ್ನ ಸ್ಥಾನದಿಂದ ಎದ್ದು ಓಡೋಗಿ ತನ್ನನ್ನ ಬ್ರಾಹ್ಮಣನ ಕರೆದುಕೊಂಡು ಬಂದು ತನಗೆ ಏನೆಲ್ಲ ಒಂದು ಸತ್ಕಾರಗಳನ್ನೆಲ್ಲ ಮಾಡ್ಬೇಕೋ ಮಾಡ್ತಾನೆ. ಯಾಕೆ ಅಂತಂದ್ರೆ ತಾನು ಆರ್ಥಿಕವಾಗಿ ಬಡವ ಅನ್ನುವಂಥದ್ದು ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಆದ್ರೆ ತಾನು ಶುದ್ಧ ಭಕ್ತ, ನನ್ನನ್ನ ಅನವರತ ಪೂಜಿಸ್ತಾ ಇರ್ತಾನೆ, ನನ್ನನ್ನೇ ಕೋರ್ತಾ ಇರ್ತಾನೆ, ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಅನ್ನೋದಷ್ಟೇ ಅಲ್ಲಿ ನಮ್ಗೆ ಎದ್ದು ಕಾಣುತ್ತೆ. ಹಾಗಾಗಿ ಭಗವಂತ ಏನ್ ಮಾಡ್ತಾನೆ, ಆ ಒಂದು ಸುಧಾಮನನ್ನ ಕರೆದುಕೊಂಡು ಬಂದು ಪ್ರೀತಿ ವಾತ್ಸಲ್ಯಗಳಿಂದ ಅವನಿಗೆ ಈ ಸತ್ಕಾರವನ್ನ ಮಾಡ್ತಿದ್ದಾರೆ. ಭಕ್ತನಾದವನು ಏನ್ ಮಾಡ್ತಾನೆ, ಭಕ್ತನಾದವನ ಕಷ್ಟ ಬಂದ ಕೂಡಲೇ ಇದೆಲ್ಲ ಭಗವಂತನ ಕೃಪೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಕಷ್ಟ ಬಂದಾಗ ಏನ್ ಮಾಡ್ತಾನೆ, ಸಂಕಟ ಬಂದಾಗ ವೆಂಕಟರಮಣ, ಅದು ಆಗಬಾರ್ದು. ಕಷ್ಟ ನಿಜವಾಗ್ಲೂ ಬರ್ತಾ ಇದೆ ಅಂದ್ರೆ ಭಗವಂತನ ಕೃಪೆ ಅನುಗ್ರಹ ನನಗಾಗಿದೆ, ಹಾಗಾಗಿ ನನಗೆ ಕಷ್ಟ ಬಂದಿದೆ ಅಂತ ಭಕ್ತನಾದವನು ಭಾವಿಸ್ತಾನೆ. ಯಾವಾಗ್ಲೂ ಕಷ್ಟ ಬಂದ್ರೆ ಏನಕ್ಕೆ ಇಷ್ಟು ಕಷ್ಟ ಕೊಡ್ತಿದ್ಯಾ ಅಂತ ಅನ್ಕೋತೀವಿ. ಆದರೆ ಭಕ್ತನಾದವನಿಗೆ ಗೊತ್ತಾಗುತ್ತೆ ಈ ಕಷ್ಟ ಬಂದಿರುವಂತದ್ದು ಭಗವಂತನ ಕಡೆ ಮುಖ ಮಾಡ್ಲಿ, ಭಗವಂತನ ಒಂದು ಕಾರ್ಯದಲ್ಲಿ ನಾನು ತೊಡಗಿಸ್ಕೊಳ್ಳಲಿಕ್ಕೆ ಭಗವಂತ ನನ್ಗೆ ಕಷ್ಟ ಕೊಟ್ಟಿದ್ದಾನೆ, ನಾನು ಈಗ್ಲಿಂದಾದ್ರೂ ನಾನು ಆ ಒಂದು ಸಾಧನೆಯಲ್ಲಿ ನಾನು ತೊಡಗ್ಬೇಕು ಅಂತ ಹೇಳಿ ಆ ಭಕ್ತನಾದವನು ಅಲ್ಲಿಂದ ಮುಂದುವರಿತಾನೆ. ಅಂತಹ ಅವನು ಯಾರು ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾನೆ ಅಂತವನು ಭಗವಂತನಿಗೆ ಬಹಳ ಪ್ರಿಯ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಯಸ್ಮೋನ್ನೋದ್ವಿಜತೆ ಲೋಕೋನ್ನೋದ್ವಿಜತೆ ಇಚ್ಛಯಃ ಹರ್ಷಮರ್ಷ ಭಯದ್ವೇಗ ಮುಕ್ತೋ ಯಸ್ಸ ಚಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುವನು, ಆತನು ನನಗೆ ಬಹು ಪ್ರಿಯ. ಇಲ್ಲಿ ಹೇಳ್ತಿದ್ದಾರೆ, ಯಾರು ಉದ್ವೇಗವನ್ನ ಪಡಲ್ಲ, ಕಷ್ಟ ಬಂದಾಗ ಅಯ್ಯೋ ಕಷ್ಟ ಬಂತು ಅನ್ಕೊಳ್ಳೋದಿಲ್ಲ, ಸುಖ ಬಂದಾಗ ಸುಖ ಬಂತು ಅಂತ ಉಬ್ಬೋದಿಲ್ಲ, ಸಮಚಿತ್ತನಾಗಿದ್ದು ಸಹಕಾಲ ಭಗವಂತ ಹೇಗೆ ಚಳಿ ಬಿಸಿಲು ಹೇಗ್ ಬರುತ್ತೋ ಹಾಗೆ ಈ ಸುಖ ದುಃಖಗಳು ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ಆ ಭಗವಂತನನ್ನ ಸದಾಕಾಲ ಯಾರು ಧ್ಯಾನಿಸ್ತಾ ಇರ್ತಾರೋ ಅವರಿಗೆ ಭಗವಂತ ಏನ್ ಮಾಡ್ತಾನೆ, ಸದಾಕಾಲ ಭಗವಂತನ ಅನುಗ್ರಹವನ್ನ ಮಾಡಿ ಅವನ ಕರುಣೆಯಿಂದ ಅವ್ರನ್ನ ಕಾಪಾಡ್ತಿರ್ತಾನೆ. ಹೀಗೆ ಒಂದು ಸಲ ಒಮ್ಮೆ ಶಿವ ಮತ್ತೆ ಪಾರ್ವತಿಯರಿಬ್ಬರು ಕೂತ್ಕೊಂಡು ಕೈಲಾಸದಲ್ಲಿ ಕೂತ್ಕೊಂಡು ಕಥೆಯನ್ನ ಕೇಳ್ತಾ ಇರ್ತಾರೆ. ಇಲ್ಲಿ ಕಾಮ ಇರೋದಿಲ್ಲ ಅವರಲ್ಲಿ, ಯಾರಲ್ಲಿ, ಶಿವ ಮತ್ತು ಪಾರ್ವತಿಯಲ್ಲಿ. ಅಲ್ಲಿ ಪ್ರೇಮದ ಭಾವನೆ ಇರತ್ತೆ. ಆದರೆ ಚಿತ್ರಕೇತು ಅನ್ನುವಂತ ರಾಜ ಅಲ್ಲಿ ಬರ್ತಾನೆ. ಅಯ್ಯೋ ದೇವತೆಗಳು ಎಂತಹ ಕೆಲಸ ಮಾಡ್ತಿದ್ದಾರೆ, ಮಾತಾಡ್ತಾ ಇರೋದು ಭಗವಂತನ ಬಗ್ಗೆ ಆದ್ರೂ ಇವ್ರು ಕೂತಿರುವಂತ ಚರ್ಯೆ ಎಂತದ್ದು ಅಂತ ಹೇಳಿ ಅಪಹಾಸ್ಯ ಮಾಡಿ ನಗ್ತಾನೆ. ಯಾಕೆ ಅಂದ್ರೆ
ಆ ಶಿವನ ತೊಡೆಯ ಮೇಲೆ ಆ ಒಂದು ಪಾರ್ವತಿಯ ಒಂದು ಕಾಲಿರುತ್ತೆ, ಅದು ಪ್ರೇಮ ಭಾವನೆ, ಅಲ್ಲಿ ಕಾಮವಿಲ್ಲ. ಯಾವಾಗ ವೈಯಕ್ತಿಕವಾಗಿ ಆ ವ್ಯಕ್ತಿ ತನಗೋಸ್ಕರ ಯಾವುದೋ ಒಂದು ಇಂದ್ರಿಯ ಭೋಗವನ್ನ ಮಾಡ್ಕೊಳ್ತಾರೆ, ಇಂದ್ರಿಯಾಸಕ್ತಿಯಿಂದ ಅದನ್ನ ಮಾಡ್ತಿದ್ದಾನೆ ಅಂತಂದ್ರೆ ಅದು ಕಾಮವಾಗುತ್ತೆ. ಅಥವಾ ಇಲ್ಲಿ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಅದು ಪ್ರೇಮ, ಅಲ್ಲಿ ಕಾಮವಿಲ್ಲದಿದ್ದಾಗ ಅದು ಪ್ರೇಮವಾಗುತ್ತೆ. ಅದನ್ನ ನೋಡುವಂತಹ ಕಣ್ಣು ನಮಗೆ ಬೇಕು. ಅಲ್ಲಿ ಚಿತ್ರಕೇತು ನೊಡನೆ ಪಾರ್ವತಿ ಏನ್ ಮಾಡ್ತಾಳೆ, ಶಾಪವನ್ನ ಕೊಟ್ಬಿಡ್ತಾಳೆ. ನೀನು ಈಗ ನೋಡಿ, ನಿನಗೆ ಕಾಮ ಯಾವುದು ಪ್ರೇಮ ಯಾವುದು ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅವಳು ಒಂದು ಶಾಪವನ್ನ ಕೊಡ್ತಾಳೆ. ತಕ್ಷಣ ಚಿತ್ರಕೇತು ಏನ್ ಮಾಡ್ತಾನೆ ಅಂದ್ರೆ, ಅಮ್ಮ ಹೌದು ನನಗೆ ಅರ್ಥವಾಗ್ಲಿಲ್ಲ, ಅದು ಕಾಮವೋ ಪ್ರೇಮವೋ ಅಂತ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ನನಗೆ ಇಲ್ಲದೆ ಹೋಯ್ತು. ನೀನು ಕೊಟ್ಟಂತಹ ಒಂದು ಶಾಪವನ್ನ ನಾನು ಸಂತೋಷದಿಂದ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಅವನಿಗೆ ಏನ್ ಹೇಳ್ತಿಲ್ಲ, ಆ ಸಂತೋಷದಿಂದ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಆ ಭಾವ ಭಕ್ತರಲ್ಲಿ ಬರುತ್ತೆ. ನಾನು ತಪ್ಪು ಮಾಡಿದ್ದೇನೆ, ಆ ತಪ್ಪಿಗಾಗಿ ಆ ಶಿಕ್ಷೆಯನ್ನ ನಾನು ಅನುಭವಿಸ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ, ನಾನು ಮಾಡಿದ್ದನ್ನು ನಾನು ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ತೇನೆ, ತಕ್ಷಣಕ್ಕೆ ಅವನಿಗೆ ಮುಕ್ತಿ. ಆದ್ರೆ ಕೊಟ್ಟಂತದ್ದು ಅನುಭವಿಸ್ಲೇಬೇಕು, ಹೌದು ಅನುಭವಿಸ್ತಾನೆ. ಆದ್ರೆ ಭಕ್ತನಾದವನು ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನ ತಿಳಿದು ಆ ತಪ್ಪಿಗೆ ಆಗಿರುವಂತಹ ಶಿಕ್ಷೆಯನ್ನ ತಾನು ಅನುಭವಿಸ್ಲಿಕ್ಕೆ ಸದಾ ಸಿದ್ಧನಿರ್ತಾನೆ. ಆ ಸಿದ್ಧನಿದ್ದ ಬೇಕಾದ್ರೆ 100 ಭಾಗ ಆಗುವಂತದ್ದು ಅದು 10 ಭಾಗ ಆಗ್ಬೋದು, 1% ಆಗಿ ಕಡಿಮೆ ಕೂಡ ಆಗ್ಬೋದು. ಯಾವಾಗ ಅಕ್ಸೆಪ್ಟ್ ಮಾಡ್ಕೊಂಡಾಗ, ಹೌದು ನಾನ್ ತಪ್ಪು ಮಾಡಿದೀನಿ ಅಂತ ಅನ್ಕೊಂಡಾಗ ಮಾತ್ರ. ಅದು ಯಾರು ಮಾಡ್ತಾನೆ? ಭಕ್ತನು. ಅದಕ್ಕೆ ಪ್ರಭುಪಾದ ಹೇಳುವಂತದ್ದು, ನೀನ್ ಯಾವ್ದೋ ಒಂದು ಸಾಧನೆ ಮಾಡ್ತೀನಿ, ಸಾಧನೆ ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು ಅನ್ನೋ ಮೊದಲು ನೀನು ಭಕ್ತನಾಗು. ಭಕ್ತನಾದಾಗ ಗೊತ್ತಾಗತ್ತೆ ನೀನು ಆ ಒಂದು ಅಚೀವ್ಮೆಂಟ್ ಮಾಡಕ್ ಹೋಗ್ಬೇಕಾದ್ರೆ ಏನೆಲ್ಲ ಬರುತ್ತೆ. ಅಲ್ಲಿ ನೀನು ವಿನಮ್ರತನಾಗಿ ಒಬ್ಬ ಪ್ರಜೆಯಾಗಿ ಬಾಳ್ಬೇಕಾದ್ರೆ ಆ ಭಕ್ತಿ ಎಲ್ಲವೂ ನಿನಗೆ ಕಲಿಸುತ್ತೆ ಅಂತ ಪ್ರಭುಪಾದರು ನಮ್ಗೆ ಹೇಳ. ಅದಕ್ಕೆ ನೀನು ಏನೇ ಒಂದು ಸಾಧನೆ ಮಾಡು, ಆ ಸಾಧನೆಯಲ್ಲಿ ಮೊದಲು ನೀನು ಭಕ್ತನಾಗು ಅಂತ ಹೇಳ್ತಾರೆ. ಆ ಭಕ್ತಿ ಹೊಂದಿದ್ರೆ ಎಲ್ಲ ವಿನಮ್ರತೆಗಳು, ನಮ್ರತೆಗಳು, ಶಿಸ್ತು ಎಲ್ಲವೂ ನಮಗೆ ಬಂದ್ಬಿಡತ್ತೆ. One who is not envious, but he is a kind friend to all living entities, who does not think himself a proprietor, and he is free from false ego, who is equal in both happiness and distress, who is tolerant, always satisfied, self-controlled, and engaged in devotional service with determination. His mind and intelligence fixed on me. Such a devotee of mine is very dear to me. ಭಗವಂತ ಏನ್ ಹೇಳ್ತಿದ್ದಾನೆ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೀಪ್ರಿಯ. ಎಲ್ಲ ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿ ಶ್ರಮ ಪಡೆದ ಭಕ್ತನು ನನಗೆ ತುಂಬಾ ಪ್ರಿಯ. ಯಾವ ಫಲಕ್ಕೂ ಅವನು ನಾನು ಮಾಡಿದ್ದು ನನಗೇ ಬೇಕು ಅನ್ನುವಂತ ಯಾವ ಫಲವನ್ನು ಅವನು ಅಪೇಕ್ಷೆಯನ್ನ ಮಾಡದೆ ನನ್ನನ್ನೇ ಸದಾ ಧ್ಯಾನ ಯಾರು ಮಾಡ್ತಾ ಇರ್ತಾನೋ ಅವನು ನನಗೆ ಸದಾ ಪ್ರಿಯ. ಹಾಗಾದ್ರೆ ನಾನು ಕೆಲಸವನ್ನೆಲ್ಲ ಬಿಡ್ತೀನಿ, ಕೆಲಸ ಮಾಡ್ಬೇಕು. ಕರ್ಮ ಯೋಗದಲ್ಲಿ ನಾವು 6 ಅಧ್ಯಾಯಗಳನ್ನ ಕರ್ಮವನ್ನ ಬಿಡು ಹಾಗಿಲ್ಲ, ಆದ್ರೆ ಮಾಡಿದ್ರಲ್ಲಿ ಫಲಾಪೇಕ್ಷೆಯನ್ನ ಭಗವಂತನಿಗೆ ಬಿಡಬೇಕು. ಅಂತವನು ನನಗೆ ಬಹಳ ಪ್ರಿಯ. ಯೋ ನ ಹೃಷ್ಯತಿ ನ ತ್ವೇಷ್ಟಿ ನ ಶೋಷತಿ ನ ಕಾಂಕ್ಷತಿ ಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೀ ಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೋ ಅಂತಹ ಭಕ್ತನು ನನಗೆ ಬಹುಪ್ರಿಯನಾದವನು. ನಾವು ಭಕ್ತ ಪ್ರಹ್ಲಾದ್ ಮಹಾರಾಜನ ಕಥೆಯನ್ನ ಬಹಳಷ್ಟು ಸಲ ಕೇಳಿರ್ತೇವೆ. ಅವನು ಏನ್ ಮಾಡ್ತಾನೆ, ಆನೆಯಿಂದ ತುಳಿಸ್ತಾರೆ, ಹಾವುಗಳಿಂದ ಕಚ್ಚಿಸ್ತಾರೆ, ಬೆಟ್ಟದಿಂದ ಕೆಳಗಡೆ ಹಾಕ್ತಾರೆ, ಬೆಂಕಿಯಲ್ಲಿ ಹಾಕ್ತಾರೆ, ವಿಷವನ್ನ ಕುಡಿಸ್ತಾರೆ, ಏನು ಮಾಡ್ತಿದ್ರು ಕೂಡ ಏನ್ ಮಾಡ್ತಾನೆ, ಯಾವುದಕ್ಕೂ ವಿಚಲಿತನಾಗದೆ ಸ್ಥಿರನಾಗಿದ್ದು ಭಗವಂತನ ಸ್ಮರಣೆಯೊಂದೇ ನನಗೆ ಅವನ ಒಂದು ರಕ್ಷೆ ಅಂತ ಹೇಳಿ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಿರ್ತಾನೆ. ಪ್ರತಿಯೊಂದು ಹಂತದಲ್ಲೂ ಭಗವಂತ ಅವನನ್ನ ಕಾಪಾಡ್ತಾನೆ ಬರ್ತಾರೆ. ಹಾಗೆ ಯಾರು ಕಷ್ಟ ಬರ್ಲಿ, ಸುಖ ಬರ್ಲಿ, ಚಳಿ ಇರ್ಲಿ, ಮಳೆ ಇರ್ಲಿ, ಗಾಳಿ ಇರ್ಲಿ, ಏನೂ ಇರ್ಲಿ, ಭಗವಂತನ ಸ್ಮರಣೆ ಭಗವಂತನ ಸೇವೆಯೊಂದನ್ನ ನಾವ್ ಯಾವಾಗ ಗಟ್ಟಿಯಾಗಿ ಇಟ್ಕೊಬಿಡ್ತೇವೆ, ಭಗವಂತನ ಪಾದಗಳನ್ನ ಬಿಡೆನು ನಿನ್ನ ಪಾದ ಅಂತ ಯಾವಾಗ ಗಟ್ಟಿ ಹಿಡ್ಕೊಳ್ತೇವೆ, ಭಗವಂತ ಏನ್ ಮಾಡ್ತಾನೆ, ಎಂತ ಸಂದರ್ಭದಲ್ಲೂ ನಮ್ಮನ್ನ ಕಾಪಾಡ್ತಾನೆ. ಅದೊಂದೇ ಇರ್ಬೇಕು ನಮ್ಗೆ. ಹಂಗಾಗಿ ಏನ್ ಮಾಡ್ತಾರೆ ಭಕ್ತರಾದವ್ರು, ಯಾವಾಗ್ಲೂ
ಚಾಂಟಿಂಗ್ ಮ್ಯಾಗ್ನ ಕೊರಳೆ ಹಾಕೊಂಡಿರ್ತಾರೆ. ಸಮಯ ಒಂದು ಅವ್ರು ಯಾವ್ದೋ ಕ್ಯೂವಲ್ಲಿ ನಿಂತ್ಕೋಬೇಕಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಇರ್ತಾನೆ. ಯಾವ್ದೋ ಹಾಸ್ಪಿಟಲ್ ಹೋದ್ನ ಅಲ್ಲೂ ಕ್ಯೂ, ಅಲ್ಲೇನ್ ಮಾಡ್ತಾರೆ, ಡಿವೋಟಿ ಬ್ಯಾಗ್ ಎತ್ಕೊಂಡೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ರಾಮ್. ಉಳಿದವ್ರಿಗೆಲ್ಲ ಸುಸ್ತಾಗಿರುತ್ತೆ, ಬೇಜಾರ್ ಬಂದ್ಬಿಟ್ಟಿರುತ್ತೆ. ಭಕ್ತನಾದವನು ಎಷ್ಟು ಆಕ್ಟಿವ್ ಆಗಿರ್ತಾನೆ ಅಂದ್ರೆ, ನನ್ನ ಸಮಯವನ್ನ ನಾನು ಅಚ್ಚುಕಟ್ಟಾಗಿ ನಾನು ಬಳಕೆಯನ್ನ ಮಾಡ್ಕೊಂಡೆ, ಎಲ್ಲೂ ನಾನು ಅದನ್ನ ಬಿಡ್ಲಿಲ್ಲ, ಎಲ್ಲೂ ನಾನು ವ್ಯರ್ಥ ಮಾಡ್ಲಿಲ್ಲ. ನಾನು ಭಗವಂತನ ಹತ್ರ ಕನೆಕ್ಷನ್ ಆಗಿದ್ದೆ, ನನ್ನ ಕೆಲ್ಸನೂ ಆಯ್ತು, ಭಗವಂತನ ಹತ್ರ ನನ್ನ ಸಂಬಂಧವೂ ಇತ್ತು. ಇವ್ರಿಗೂ ಅವ್ರಿಗೆ ಎಷ್ಟು ವ್ಯತ್ಯಾಸ. ಹಾಗಾಗಿ ನಮ್ಮ ಎಲ್ಲಾ ಮೈಂಡ್ ಸೆಟ್ ಏನಾಗಿರ್ಬೇಕು ಅಂದ್ರೆ, ಎಂತ ಸಮಯದಲ್ಲೂ ಕೂಡ ನಾವು ಭಗವಂತನನ್ನ ನೆನೆಸುವಂತಹ ಒಂದು ಅಭ್ಯಾಸಗಳನ್ನ ನಾವು ಮಾಡ್ಕೋಬೇಕು. ಸಮಶೌತ್ರೌ ಚ ಮಿತ್ರೇ ಚ ತಥಾ ಮಾನಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತಃ ತುಲ್ಯಾನಿಂದಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರರ್ಮುಕ್ತಿರ್ ಭಕ್ತಿರ್ಮಾನೇ ಪ್ರಿಯೋ ನರಃ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನಾಪಮಾನಗಳಲ್ಲಿ ಶೀತೋಷ್ಣಗಳಲ್ಲಿ ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನೂ ಆದ, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ಬಹು ಪ್ರಿಯನಾದವನು. ಇದಕ್ಕೆ ಒಂದು ಸಂಬಂಧಪಟ್ಟಾಗೆ ನಾನು ನಿಮ್ಗೆ ಒಂದು ಕಥೆಯನ್ನ ಹೇಳಿದ್ದೆ. ಯಾವ ಕತೆ ಅದು? ಅಂಬರೀಷ್ ಮಹಾರಾಜನ ಕಥೆಯನ್ನ. ಅವರು ಏಕಾದಶಿ ವ್ರತವನ್ನ ಮಾಡ್ಬೇಕು ಅಂತ ಹೇಳಿ ರಾಜ್ಯವನ್ನೆಲ್ಲ ಒಂದು ಬದಿಗಿಟ್ಟು ಅವ್ರೇನ್ ಮಾಡ್ತಾರೆ, ಒಂದು ನದಿಯ ತೀರದಲ್ಲಿ ಹೋಗಿ ಅವ್ರ ಅನುಕೂಲವನ್ನು ಮಾಡ್ಕೊಂಡು ಸದಾ ಕಾಲ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ. ಇದನ್ನ ಕಂಡಂತಹ ದುರ್ವಾಸ ಮುನಿಗಳು ಬಂದು, ನಿಜವಾಗ್ಲೂ ಇವರು ಭಕ್ತರ, ಇವ್ರು ಮಾಡ್ತಾ ಇರೋದನ್ನ ನಾನು ಏನಾದ್ರು ಮಾಡಿ ನಾಶ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಬರ್ತಾರೆ. ಬಂದಾಗ ಅವ್ರಿಗೇನು ಮಾಡಲ್ಲ, ಯಾವೊಂದು ಶೀತೋಷ್ಣ ಸುಖ ದುಃಖಗಳಿಗೂ ಅಂಜದೆ ಎಲ್ಲವೂ ಭಗವಂತನ ಕೃಪೆ ಅಂತ ಸುಮ್ಮನಿರ್ತಾರೆ. ಆದ್ರೆ ಆ ಸುಮ್ಮನಿದ್ದಂತ ಸಂದರ್ಭದಲ್ಲಿ ಆದ್ರೂ ಅವರ ಮೇಲೆ ಒಂದು ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ ದುರ್ವಾಸ ಮುನಿಗಳು. ಏನ್ ಮಾಡುತ್ತೆ, ಸುದರ್ಶನ ಚಕ್ರವನ್ನ ಹಟ್ಟಿಸ್ಕೊಂಡು ಹೋಗುತ್ತೆ. ಯಾಕೆ ಹಟ್ಟಿಸ್ಕೊಂಡು ಹೋಗುತ್ತೆ? ನನ್ನನ್ನೇನಾದ್ರೂ ಮಾಡು, ನನ್ನ ಭಕ್ತರನ್ನೇನಾದ್ರೂ ಮಾಡಿದ್ರೆ ನಾನ್ ನಿನಗೆ ಸುಮ್ನೆ ಬಿಡೋದಿಲ್ಲ ಅಂತ. ಅಂದ್ರೆ ಭಗವಂತ ಸದಾ ಕಾಲ ಕಾಯ್ತಾ ಇರ್ತಾನೆ. ಅವನೇನ್ ಎಲ್ಲೋ ಇರಲ್ಲ, ಹೃದಯ ನಿವಾಸಿಯಾಗಿ ಹೃದಯದಲ್ಲೇ ಇರ್ತಾನೆ. ಅದನ್ನ ಕಂಡುಕೊಳ್ಳುವಂತಹ ಕಣ್ಣು ನಮಗೆ ಬೇಕು ಅಷ್ಟೆ. ಅದನ್ನ ಕಂಡುಕೊಳ್ಳುವಂತಹ ಒಂದು ಭಾವ ಕಣ್ಣು ನಮ್ಗೆ ಬಂದಿದೆ ಅಂದ್ರೆ ಅದಾದ್ರೆ ಯಾವ ಕಷ್ಟವೂ ಕೂಡ ನಮ್ಗೆ ಕಷ್ಟ ಹಾಗೆ ಕಾಣೋದಿಲ್ಲ, ಎಲ್ಲವೂ ಸುಲಭ ಅನ್ಸುತ್ತೆ. ಅದನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ಬೇಕು. ಹಾಗಾಗಿ ಭಕ್ತಿ ಸೇವೆಯಲ್ಲಿ ಯಾರು ನಿರತನಾಗಿರ್ತಾನೋ ಅವನ ಯೋಗಕ್ಷೇಮ ಭಗವಂತ ನೋಡ್ಕೊಳ್ತಿರ್ತಾನೆ. ನಂತರ ಅವನ ಒಂದು ತುಂಬಾ ಪ್ರಿಯನಾದಂತಹ ಭಕ್ತನು ಕೂಡ ಅವನು ನನಗೆ ಅಂತ ಭಗವಂತ ಹೇಳ್ಕೊತಾ ಇದ್ದಾರೆ. ಏತು ಧರ್ಮ್ಯಾಮೃತಂ ಇದಂ ಯತೋಕ್ತಂ ಪರ್ಯುಪಾಸತೆ ಶ್ರದ್ಧಾಧಾನ ಮತ್ ಪರಮ ಭಕ್ತಸ್ತೇತಿವ ಮೇ ಪ್ರಿಯ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳೋರು ಅವರು ನನಗೆ ಬಹುಪ್ರಿಯರು. ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಯಾರು ಈ ಭಕ್ತಿಯನ್ನೇ ತುಂಬಾ ಉನ್ನತವಾದದ್ದು ಅಂತ ಅರ್ಥ ಮಾಡ್ಕೊಂಡು ಅವ್ರ ಶ್ರದ್ಧೆಯಿಂದ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ನನ್ಗೆ ಬಹಳ ಪ್ರಿಯರು. ಈ ಬಿಲ್ವಮಂಗಲ ಒಂದು ಕತೆ ಇಲ್ಲಿ ನೋಡಬಹುದು. ಅವನು ತುಂಬಾ ಕಾಮಿ ಆಗಿರ್ತಾನೆ. ಯಾರು? ಬಿಲ್ವಮಂಗಲ ಠಾಕೂರ್. ಅವನು ತುಂಬಾ ಕಾಮಿ ಆಗಿರ್ತಾನೆ. ಅವನಿಗೆ ಗೊತ್ತಾಗದೇ ಇಲ್ಲ ತನ್ನ ಒಂದು ಹೆಂಡತಿಯನ್ನ ನೋಡ್ಲಿಕ್ಕೆ. ಚಳಿ, ಗಾಳಿ, ಮಳೆ, ಬಿಸಿಲು, ಬಿರುಗಾಳಿ ಅದು ಬರ್ತಾ ಇರತ್ತೆ. ಆ ನೀರು ಹರಿದುಕೊಂಡು ಹೋಗ್ತಾ ಇರತ್ತೆ. ಆ ಒಂದು ರಾತ್ರಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ತನ್ನ ಹೆಂಡತಿಯನ್ನ ನೋಡ್ಲಿಕ್ಕೆ ಏನ್ ಮಾಡ್ತಾನೆ, ಆ ಬಿರುಗಾಳಿಯಲ್ಲಿ ಆ ಮಳೆಯಲ್ಲಿ ಅವನು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಆ ಒಂದು ಹೆಣಗಳು ಆ ನೀರಿನಲ್ಲಿ ತೇಲಿ ಬರ್ತಾ ಇರತ್ತೆ. ಆ ಹೆಣಗಳನ್ನ ಹತ್ತಿ ಮತ್ತೆ ಆ ದಡಕ್ಕೆ ಸೇರ್ಬೇಕಲ್ವಾ, ಹಾವು ಹೆಬ್ಬ ಅವನ್ನ ಹಿಡ್ಕೊಂಡು ಅವನ್ ಏನ್ ಮಾಡ್ತಾನೆ, ದಡವನ್ನ ಸೇರ್ತಾನೆ. ಆ ಒಂದು ಭೀಕರವಾದ ಮಳೆ ಅಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಹೋಗಿ ಆ ಒಂದು ಬಾಗಿಲನ್ನ ತಟ್ಟಿದಾಗ ಏನ್ ಹೇಳ್ತಾಳೆ, ಆಕೆ ಬಾಗಿಲು ತೆಗೆದು ನೋಡಿದ ತಕ್ಷಣ ಅವರ ಒಂದು ಪತಿಯನ್ನ ನೋಡಿದ ತಕ್ಷಣ ಈ ಒಂದು ಆಸಕ್ತಿ, ಈ ಒಂದು ಭಾವ ಎಲ್ಲವೂ ಆ ಭಗವಂತನ ಮೇಲಿಟ್ಟಿದ್ರೆ ನಿನಗೆ ಆ ಭಗವಂತನ ಸಾಕ್ಷಾತ್ಕಾರವಾಗ್ಬಿಡ್ತಾ ಇತ್ತೋ ಏನೋ, ಇಂತಹ ಒಂದು ಮಧ್ಯರಾತ್ರಿಯಲ್ಲಿ ನೀನು ಬರ್ಬೇಕಾಗಿತ್ತಾ ಇಲ್ಲಿಗೆ ಅಂತ ಹೇಳಿ ಅವಳು ಹೇಳಿದ ಕೂಡ್ಲೆ ಕ್ಷಣ ಮಾತ್ರದಲ್ಲಿ ಅವನಿಗೆ ಪರಿವರ್ತನೆ ಆಗ್ಬಿಡುತ್ತೆ. ಅಯ್ಯೋ ಹೌದಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ, ಹೇಗೆಲ್ಲ ನಾನು ಬಂದೆ ಅಂತ. ಅವನ್ ನೋಡ್ತಾನೆ, ಹೆಣಗಳ ಮೇಲೆ ಹತ್ತಿ ಬಂದಿರ್ತಾನೆ, ಹಾವನ್ನ ಹಗ್ಗ ಅನ್ಕೊಂಡು ಹಿಡ್ಕೊಂಡು ಹತ್ಕೊಂಡ್ ಬಂದಿರ್ತಾನೆ. ಭೀಕರವಾದ ಸಿಡಿಲು, ಮಳೆ, ಗಾಳಿಯಲ್ಲಿ ಅವನು ಆ ಹೆಂಡತಿಯನ್ನ ನೋಡ್ಲಿಕ್ಕೆ ಹೋಗಿರ್ತಾನೆ. ಆ ಒಂದು ಕಷ್ಟದಲ್ಲಿ ಹೋಗಿ ಹೆಂಡತಿ ಆ ಮಾತಂದ ತಕ್ಷಣ ಅವನಿಗೆ ಏನಾಗುತ್ತೆ, ಕ್ಷಣ ಮಾತ್ರದಲ್ಲಿ ಪರಿವರ್ತನೆ ಆಗ್ಬಿಡತ್ತೆ. ಅವನೇನ್ ಮಾಡ್ತಾನೆ,
ವೃಂದಾವನ ಧಾಮಗಳಂತಹ ಧಾಮಗಳಿಗೆ ಅವನು ಯಾತ್ರಾಗೆ ಹೋಗ್ಬಿಡ್ತಾನೆ. ಅಲ್ಲಿ ಹೋಗ್ಬೇಕಾದ್ರೆ ಸುಮಾರು ದಿವಸ ಕಾಲ ಕಳೆಯುತ್ತೆ. ನಂತರ ಒಂದು ದಿವಸ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನವ ವಧು ಇಬ್ರು ಹೋಗ್ತಾ ಇರ್ತಾರೆ. ಆ ಸುಂದರ ಒಂದು ವಧುವನ್ನ ನೋಡಿದಂತಹ ಬಿಲ್ವಮಂಗಲ ಠಾಕೂರರಿಗೆ ಮತ್ತೆ ಒಂದು ರೀತಿಯಾದ ಪ್ರಚೋದನೆ ಆಗುತ್ತೆ. ಎಷ್ಟು ಚೆನ್ನಾಗಿದ್ದಾಳಲ್ಲ ಅಂತ ಅದು ಕಣ್ಣು ನೋಡಿ ಆಕರ್ಷಣೆ ಮಾಡುತ್ತೆ. ಆಗೇನ್ ಮಾಡ್ತಾನೆ, ಆ ವಿವೇಕ ಬಂದಿತ್ತು ಕೂಡ್ಲೆ ಹೋಗಿ ಆ ಹೆಣ್ಣು ಮಕ್ಕಳನ್ನ ಕೇಳ್ತಾನೆ, ಅಮ್ಮ ನಿನ್ನ ತಲೆಯಲ್ಲಿರುವಂತಹ ಪಿನ್ನು ನನಗೆ ಕೊಡ್ತೀಯಾ, ಕೊಡು ಅಂತ ಕೇಳಿದಾಗ ಆಕಿ ಕೊಡ್ತಾಳೆ. ಕೊಟ್ಟ ತಕ್ಷಣ ಏನ್ ಮಾಡ್ತಾನೆ, ಕಣ್ಣಿಗೆ ಚುಚ್ಕೊಂಡ್ಬಿಡ್ತಾನೆ. ಆ ಕಣ್ಣಿಗೆ ಚುಚ್ಕೊಂಡಿದ ತಕ್ಷಣ ಧಾರಾಕಾರವಾಗಿ ಮಾಡೆ ಅದು ಒಂದು ರಕ್ತ ಸುರಿತಾ ಇರುತ್ತೆ, ನೋವು ಅದೆಲ್ಲ ಬರುತ್ತೆ. ಆಗ ಈ ಕಣ್ಣುಗಳಿದ್ದಿದ್ದ ಕಾರಣ ಅಲ್ವೇನೆ ನನಗೆ ಇಷ್ಟೆಲ್ಲ ಒಂದು ಆಕರ್ಷಣೆಗೆ ನಾನು ಪ್ರಚೋದಿತನಾಗಿದ್ದೆ, ಈ ಕಣ್ಣೇ ಬೇಡ ಅಂತ ಹೇಳಿ ಕಣ್ಣನ್ನು ಚುಚ್ಚಿಸ್ಕೊಂಡು ನಂತರ ಅವನ ದಾಸರ ಪದಗಳನ್ನ ಹಾಡ್ಕೊಂಡು ಭಗವಂತನ ನಾಮವನ್ನ ಹಾಡ್ಕೊಂಡು ನಿತ್ಯವೂ ಭಗವಂತನ ಒಂದು ಏನು ಆ ಒಂದು ಆ ಜ್ಞಾನದಲ್ಲಿಯೇ ಮಗ್ನನಾಗಿರ್ಬೇಕಾದ್ರೆ ಅವ್ನು ಹಾಡ್ತಾ ಇರುವಂತ ಹಾಡನ್ನ ಕೇಳಲಿಕ್ಕೆ ಕೃಷ್ಣ ಒಮ್ಮೆ ಬರ್ತಾನೆ. ಅಂದ್ರೆ ನಮಗೆ ಯಾವುದು ಶ್ರೇಯಸ್ಸಲ್ಲ ಅಂತದನ್ನ ನಾವು ವಿವೇಕದಿಂದ ತಿಳ್ಕೊಂಡು ಬಿಟ್ರೆ ಆ ಒಂದು ಹಂತದಿಂದ ನಾವೇನ್ ಮಾಡ್ಬೋದು, ಉನ್ನತ ಹಂತಕ್ಕೆ ಹೋಗ್ಲಿಕ್ಕೆ ಅದೇ ನಮ್ಗೆ ಸಹಾಯವನ್ನ ಮಾಡುತ್ತೆ. ಯಾರಿಗಾಗತ್ತೆ ಆ ಭಗವಂತನ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ? ಅದಕ್ಕೆ ಹೇಳುದು, ಈ ಕಣ್ಣು, ಚರ್ಮದ ಕಣ್ಣು ಭಗವಂತನನ್ನ ನೋಡ್ಲಿಕ್ಕೆ ಏನು ಬೇಕಾಗಿಲ್ಲ. ನೋಡುವ ಮನಸ್ಸಿದ್ರೆ ಸಾಕು, ಕೇಳುವ ಕಿವಿಗಳಿದ್ರೆ ಸಾಕು, ಭಗವಂತನನ್ನ ನಾವು ನೋಡಬಹುದು. ಈ ಇಂದ್ರಿಯಗಳನ್ನ ಹತೋಟಿ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಆದ್ರೆ ಹಂತ ಹಂತವಾಗಿ ಅದನ್ನ ವಿಚಾರ ಮಾಡ್ಕೊ ಬಂದಾಗ ಅದು ಕಾಮವೋ ಪ್ರೇಮವೋ ಎರಡು ನಮ್ಗೆ ಅರ್ಥವಾಗುತ್ತೆ. ಆಗ ನಾವೇನ್ ಮಾಡ್ತೀವಿ, ಭಗವಂತನಲ್ಲಿ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಅದು ನಮ್ಗೆ ಅನುಕೂಲ ಮಾಡುತ್ತೆ. ಹಾಗಾಗಿ ಭಗವಂತನಲ್ಲಿ ಸದಾ ನಾವು ಪ್ರೇಮ ಭಾವನೆ ಇಟ್ಕೊಂಡು ಸಾಕಾರ ರೂಪದಲ್ಲಿ ಭಗವಂತನನ್ನ ಅನುಷ್ಠಾನವನ್ನ ಮಾಡುವಂತಹ ಕೆಲಸದಲ್ಲಿ ನಾವು ತೊಡಗೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.